ಹಾಯ್ ಹಲೋ ನಮಸ್ಕಾರ. ನಮ್ಮ ಟಿವಿಯ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಧ್ವನಿ ಶಶಾಂಕ್ ಕೌಡೂರು. ಸೊ ಇವತ್ತಿನ ಜನಧ್ವನಿಯಲ್ಲಿ ಕರಾವಳಿಗೆ ಸಂಬಂಧಪಟ್ಟಂತ ಒಂದು ಮೇಜರ್ ಸುದ್ದಿಯ ಬಗ್ಗೆ ನೋಡೋದಾದ್ರೆ, ಕಳೆದೆರಡು ದಿವಸಗಳಿಂದ ಮತ್ತು ಕಳೆದ ವಾರಗಳಿಂದಲೂ ಕೂಡ ಸುದ್ದಿಯಲ್ಲಿರುವಂತಹ ಒಂದು ಸುದ್ದಿ, ಕುಣಿತ ಭಜನೆ ಅಂತ ಹೇಳಿದಾಕ್ಷಣ ಸನಾತನ ಧರ್ಮದಲ್ಲಿ ಅದರ ಹುಟ್ಟನ್ನು ನಾವು ಯಾವತ್ತೂ ಕೂಡ ಗಮನಿಸಬಾರ್ದು. ಮತ್ತು ಆ ಕುಣಿತ ಭಜನೆ ಯಾವಾಗಿಂದ ಇದೆ, ಯಾವ ಕಾರಣಕ್ಕೋಸ್ಕರ ಇದೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಆಲೋಚನೆಯನ್ನು ಮಾಡ್ತಾ ಹೋದರೆ ಅದು ಅನಾದಿ ಕಾಲದಿಂದಲೂ ಕೂಡ ಇರುವಂಥದ್ದು. ಆದರೆ ಈಗ ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ ಅನ್ನುವಂತಹ ಮಾತು ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಹಿರಿಯರು ತಲೆಮಾರಿನಿಂದ ಬಂದಂಥ ಮಾತುಗಳು. ಆದರೆ ಅದೇ ಭಜನೆಯನ್ನು ಇಟ್ಟುಕೊಂಡು ಈಗ ಒಂದು ಧರ್ಮವನ್ನು ಅಥವಾ ಒಂದು ಸಮಾಜವನ್ನು ವಿಭಜನೆ ಮಾಡೋದಕ್ಕೆ ಕೆಲವರು ಮುಂದಾಗ್ತಾ ಇದ್ದಾರೆ. ಯಾವ ಕಾರಣಕ್ಕೋಸ್ಕರ, ಏನು ಅಜೆಂಡಾ ಅನ್ನುವಂಥದ್ದು ಗೊತ್ತಿಲ್ಲ. ಆದರೆ ಇಂತಹ ಒಂದು ವಿಚಾರದಲ್ಲೂ ಕೂಡ ನಮ್ಗೆ ರಾಜಕೀಯ ಮಾಡ್ಬೋದು, ನಮ್ಮ ಬೇಳೆ ಬೇಯಿಸ್ಕೊಳ್ಬೋದು ಅನ್ನುವಂತಹ ಗಟ್ಟಿತನದ ನಿರ್ಧಾರಗಳಿದೆಯಲ್ವ, ಅದಕ್ಕೊಂದು ಸಲಾಮ್ ಹೊಡಿಲೇಬೇಕು. ಬಟ್ ನೀವು ಮುಟ್ಟಿರುವಂಥ ವಿಚಾರವು ಕೂಡ ಅಷ್ಟೇ ಶುದ್ಧವಾಗಿರಬೇಕು. ನಾವು ಯಾವ ವಿಚಾರವನ್ನು ಮುಟ್ತಾ ಇದ್ದೀವಿ, ಮುಟ್ಟುವುದಕ್ಕಿಂತ ಮುಂಚೆನೂ ಕೂಡ ಅದರ ಬಗ್ಗೆಗೆ ಅರಿವಿರಬೇಕು. ಶ್ರೀಮಂತ ವರ್ಗದ ಹೆಣ್ಣು ಮಕ್ಕಳು ದೇವರ ಮುಂದೆ ಅಂಗಣದ ಒಳಗೆ ಕುಣಿತಾರೆ, ಬಡ ಹೆಣ್ಣು ಮಕ್ಕಳು ರಸ್ತೆಯಲ್ಲಿ ಕುಣಿತಾರೆ. ಇಬ್ಬರೂ ಕೂಡ ಹೆಣ್ಣು ಮಕ್ಕಳೇ ಅಲ್ವಾ? ಇಬ್ಬರೂ ಕೂಡ ಹೆಣ್ಣು ಮಕ್ಕಳೇ, ನೋಡುವಂಥ ಕಣ್ಣು ಸರಿಯಾಗಿರಲ್ಲಷ್ಟೇ. ಹೆಣ್ಣು ಆಕೆ ಹತ್ತಡಿ ಹರಡುವ ಹಿಡಿ ಹಣತೆಯ ಬೆಳಕಲ್ಲ, ಆಕೆ ಬಾನ ನಡುವಿನ ಬೃಹತ್ ಬಾನು ಅಂತ ಹೇಳ್ತಾರೆ. ಆಕೆ ಭವನದ ಬೆಳಕಲ್ಲ, ಆಕೆ ಭುವನದ ಬೆಳಕು ಅಂತ ಹೇಳಿ. ಅದರಲ್ಲಿ ಶ್ರೀಮಂತೆ ಅಥವಾ ಬಡವೆ ಅನ್ನುವಂಥದ್ದನ್ನು ತಾವುಗಳು ಮಾಡ್ತಾ ಇರುವಂಥದ್ದು. ನೋಡುವಂಥ ಕಣ್ಣುಗಳಲ್ಲಿ ಆಕೆ ಹೆಣ್ಣು ಅನ್ನುವಂಥದ್ದಿರಲಿ, ಅದನ್ನು ಬಿಟ್ಟು ಆಕೆ ಬಡವೆ ಶ್ರೀಮಂತೆ ಅನ್ನುವಂಥದ್ದು ಯಾಕೆ ಬೇಕು? ಸಾಧ್ಯವಾದರೆ ತಾವುಗಳು ಕೂಡ ಭಜನೆಯನ್ನು ಮಾಡುವಂಥದ್ದನ್ನು ಕಲಿಯಿರಿ. ಯಾಕಂತ ಹೇಳಿದರೆ ಪುರಂದರ ವಿಠಲರು ಹೇಳ್ತಾರೆ, ನೀವು ಕುಣಿತ ಭಜನೆಯ ಬಗ್ಗೆ ಈ ರೀತಿಯಾದಂಥ ಹೇಳಿಕೆಯನ್ನು ನೀಡ್ತಾ ಇದ್ದೀರಲ್ವಾ, ಪುರಂದರ ವಿಠಲರೇ ಹೇಳಿದ್ದಾರೆ, ದಾಸಶ್ರೇಷ್ಠರು, ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ. ನೀವೇನಾದರೂ ಮಲ್ಕೊಂಡು ಭಜನೆಯನ್ನು ಮಾಡಿದರೆ ಆತ ಕುಳಿತುಕೊಂಡು ಕೇಳ್ತಾನೆ, ಕುಳಿತು ಹಾಡಿದರೆ ಆತ ನಿಂತು ಕೇಳ್ತಾನೆ, ನೀವೇನಾದರೂ ನಿಂತು ಹಾಡಿದರೆ ಆತ ಕುಣಿದು ಕೇಳ್ತಾನೆ. ಒಂದು ವೇಳೆ ನೀವು ಕುಣಿದು ಏನಾದರೂ ಭಜನೆಯನ್ನು ಮಾಡಿದರೆ ನಿಜವಾಗಿಯೂ ಕೂಡ ಆತ ಒಲಿತಾನೆ ಅಂತ ಹೇಳಿ ಪುರಂದರದಾಸರು ಹೇಳಿರುವಂಥದ್ದು. ಕುಣಿತ ಭಜನೆ ವಿಚಾರದಲ್ಲಿ ಪ್ರಶ್ನೆಗಳನ್ನು ಎತ್ತಾ ಇದ್ದೀರಲ್ವ, ಚಕಾರವನ್ನು ಮಾಡ್ತಾ ಇದ್ದೀರಲ್ವ, ಅಂಥವ್ರಿಗೆ ಇದು ಉತ್ತರ. ಕುಣಿತ ಭಜನೆಯ ಹಿನ್ನೆಲೆ ಅಥವಾ ಅದರ ಉದ್ದೇಶ ಏನು ಅನ್ನುವಂಥದ್ದನ್ನು ಕೇಳುವವರಿಗೆ ಇದೇ ಉತ್ತರ. ಇದಕ್ಕಿಂತ ದಾಸಶ್ರೇಷ್ಠರ ಉದಾಹರಣೆ ಬೇಕಿಲ್ಲ. ಪ್ರಮುಖವಾಗಿ ಏನು ಹೇಳಿದ್ದಾರೆ ಆ ಹೇಳಿಕೆಯನ್ನು ಮೊದಲಾಗಿ ವೆರಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಅದಾದ ಬಳಿಕ ಚರ್ಚೆಯನ್ನು ಪ್ರಾರಂಭಿಸ್ತೀವಿ. ಬೈಟ್ ಅಂತ ಕುಣಿತ ಭಜನೆ ತಪ್ಪಲ್ಲ, ಆದರೆ ಎಲ್ಲಿ ಕುಣಿಬೇಕು ಅಲ್ಲೇ ಕುಣಿಬೇಕು. ಇದ್ದ ದಾರಿ ಬೀದಿಯಲ್ಲಿ ಕುಣಿಯುವುದು ತಪ್ಪು. ಈ ಭಜನೆ ಅನ್ನೋದು ತುಂಬ ಶ್ರೇಷ್ಠ ನಮ್ಮ ಧರ್ಮದಲ್ಲಿ. ಹೆಣ್ಣು ಮಕ್ಕಳು ಕುಣಿತ ಭಜನೆ ಮಾಡುವಂಥದ್ದು ನಮ್ಮ ಜಿಲ್ಲೆಯ ಸಂಸ್ಕೃತಿ ಅಲ್ಲ, ಸಾಧಾರಣಕ್ಕೆ ನಮ್ಮ ದೇಶದ ಸಂಸ್ಕೃತಿಯೂ ಅಲ್ಲ. ನಾವು ನೋಡ್ತಾ ಇದ್ದೇವೆ ಈ ಕುಣಿತ ಭಜನೆಯಲ್ಲಿ ಅತಿ ಹೆಚ್ಚಿನ ಹಿಂದುಳಿದ ವರ್ಗದ ಹುಡುಗಿಯರನ್ನು ಬಳಸ್ತಾ ಇದ್ದಾರೆ. ಅಲ್ಲಿ ಯಾವುದೇ ಮೇಲ್ವರ್ಗದ ಜನ ನಾವು ಕಾಣ್ತಾ ಇದ್ದೇವೆ. ಮೇಲ್ವರ್ಗದ ಜನ ಎಲ್ಲಿ ಕಾಣ್ತೇವೆ ಅಂದರೆ, ಅವರು ದೇವಸ್ಥಾನದ ಗೋಪುರದ ಒಳಗೆ ರೇಷ್ಮೆ ಸೀರೆಯನ್ನು ಹಾಕಿ, ಒಡವೆಗಳನ್ನು ಹಾಕಿ, ಅಲಂಕಾರವನ್ನು ಮಾಡಿ ದೇವರ ಮುಂದೆ ಕುಣಿತಾರೆ. ರಥೋತ್ಸವ ಆಗುವಾಗ ಕುಣಿತಾರೆ, ಅಂಗಣದಲ್ಲಿ ಕುಣಿತಾರೆ. ಅದೇ ನಮ್ಮ ಹಿಂದುಳಿದ ವರ್ಗದ ಹೆಣ್ಣು ಮಕ್ಕಳು ಟ್ಯಾಬ್ಲೋ ಮುಂದೆ ಕುಣಿತಾರೆ, ಪ್ರೊಸೆಷನಲ್ಲಿ ಕುಣಿತಾರೆ, ದಾರಿ ಬೀದಿಯಲ್ಲಿ ಚಪ್ಪಲಿ ಹಾಕದೆ ಕುಣಿತಾ ಇದ್ದಾರೆ. ನಮ್ಮ ಮಕ್ಕಳನ್ನು ಈ ನಾಸಿಕ್ ಬ್ಯಾಂಡ್ ರೂಪದಲ್ಲಿ ಆಗಿರ್ಬೋದು ಅಥವಾ ಈ ಭಜನೆ ಮುಖಾಂತರ ಆಗಿರ್ಬೋದು, ಕುಣಿತ ಭಜನೆಯ ಒಂದು ಟ್ಯಾಗ್ ಇಟ್ಕೊಂಡಾಗಿರ್ಬೋದು, ಎಷ್ಟು ಸರಿ ಅಂತ ಹೇಳಿ ನಮ್ಮವರು ಆಲೋಚನೆ ಮಾಡಬೇಕು. ಆ ಭಜನಾ ಮಂದಿರದ ಈ ದೀಪಕ್ಕೆ ಆಗಿರ್ಬೋದು, ಎಣ್ಣೆಗೆ ಆಗಿರ್ಬೋದು, ಹೂವಿಗೆ ಆಗಿರ್ಬೋದು, ಅಗರಬತ್ತಿಗೆ ಆಗಿರ್ಬೋದು, ಅಥವಾ ಏನೋ ಒಂದು ಕಾರ್ಯಕ್ರಮ, ಪುಟ್ಟ ಕಾರ್ಯಕ್ರಮ ಆ ಭಜನಾ ಮಂದಿರವನ್ನು ನಡೆಸ್ಕೊಳ್ಳಿಕ್ಕೆ ಬೇಕಾಗಿ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ನಾವು ಹೆಣ್ಣು ಮಕ್ಕಳನ್ನು ಯಾರ್ಯಾರ ಮನೆಗೆ ರಾತ್ರಿ ಹೊತ್ತಲ್ಲಿ ಕುಣಿಸ್ಲಿಕ್ಕೆ ಕಳಿಸ್ತಾ ಇದ್ದೇವೆ. ಇದು ಸರಿಯಲ್ಲ. ಯಾರು ಆರ್ಗನೈಸ್ ಮಾಡ್ತಾನೆ ಅವನ ಮನೆಯ ಹೆಣ್ಣು ಮಗಳನ್ನು ಕಳಿಸ್ತಾನ, ಅವನ ಹೆಂಡತಿಯನ್ನು ಕಳಿಸ್ತಾನ. ಸೊ ನಾವು ನಮ್ಮ ಮಕ್ಕಳನ್ನು ಕಳಿಸುವಾಗ ಯೋಚಿಸಬೇಕು. ಧರ್ಮ ಇರಬಾರ್ದು, ಧರ್ಮ ನಮ್ಮ ಮನಸ್ಸಲ್ಲಿರ್ಬೇಕು, ನಮ್ಮ ಮನೆಯಲ್ಲಿರ್ಬೇಕು, ನಮ್ಮ ದೇವಸ್ಥಾನಗಳಲ್ಲಿರ್ಬೇಕು. ನಾವು ನಮ್ಮ ಹೆಣ್ಣು ಮಕ್ಕಳನ್ನು ಬೀದಿಗೆ ಬಿಟ್ಟರೆ ನಾವು ನಮ್ಮ ಮಾನವನ್ನು ಹರಾಜು ಮಾಡ್ತಾ ಇದ್ದೇವೆ.
ಪ್ರತಿಯೊಂದು ಹಳ್ಳಿಗಳಲ್ಲಿ ಇದು ಈಗ ಸ್ಟಾರ್ಟ್ ಆಗಿದೆ. ಸೊ ಪೇರೆಂಟ್ಸ್ ಸಹ ಮತ್ತು ಎಷ್ಟೊಂದು ಘಟನೆಗಳು ಆಗಿದೆ. ಈ ರಾತ್ರಿ ಭಜನೆಯ ಹೆಸರಲ್ಲಿ ಹೋಗಿ ಎಷ್ಟೊಂದು ಪ್ರಾಬ್ಲಮ್ಸ್ಗಳಾಗಿದೆ, ಕೇಸ್ಗಳು ರಿಜಿಸ್ಟರ್ ಆಗಿದೆ. ಸೊ ನಮ್ಮ ಮಕ್ಕಳ ರಕ್ಷಣೆ ನಮ್ಮ ಕೈಯಲ್ಲಿದೆ. ನಮ್ಮ ತುಳುನಾಡಿನ ಸಂಸ್ಕೃತಿಯಲ್ಲಿ ನಾವು ಹೆಣ್ಣು ಮಕ್ಕಳಿಗೆ ತುಂಬ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದೇವೆ. ಹೆಣ್ಣು ಮಕ್ಕಳನ್ನು ಅಥವಾ ಈ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವವರಿರ್ಬೋದು, ಇವರ ಹೆಣ್ಣು ಮಕ್ಕಳನ್ನು ಅಲ್ಲಿ ಕುಣಿಲಿಕ್ಕೆ ಬಿಡ್ತಾರ? ಇವರ ಮನೆಯ ಹೆಣ್ಣು ಮಕ್ಕಳಲ್ಲಿ ಅವರು ಕುಣಿಲಿಕ್ಕೆ ಬಿಡ್ತಾರೆ ಅಂತ ಅಂದರೆ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತ ಬಡ್ಕೊಳ್ಳುವವರು ಅವರ ಹೆಣ್ಣು ಮಕ್ಕಳನ್ನು ಕುಣಿತ ಭಜನಕ್ಕೆ ಸೇರಿಸಿ, ನೋಡಿ ನಮ್ಮ ಮಗಳನ್ನು ನಾನು ಬಿಟ್ಟಿದ್ದೇನೆ, ನನ್ನ ಮಗಳು 12 ಗಂಟೆ ರಾತ್ರಿಗೆ ಕುಣಿತಾ ಇದ್ದಾಳೆ ಅಂತ ಹೇಳಿದರೆ, ಅವರು ಉಳಿದವರಿಗೆ ಮಾದರಿಯಾಗಿದ್ದರೆ ಅದು ಇಲ್ಲಿ ಕುಣಿತ ಭಜನಕ್ಕೆ ಬರುವಂಥವರು ಬಡವರು. ಯಾರು ಶ್ರೀಮಂತರು ಕುಣಿತ ಭಜನಕ್ಕೆ ಬರುವುದಿಲ್ಲ, ಯಾವ ಗಂಡಸರು ಬರ್ತಾ ಇಲ್ಲ, ಇವರಿಗೆ ಅವರು ಸಿಗ್ತಾ ಇಲ್ಲ. ಹಾಗಾಗಿ ಈಗ ಇದು ಹೊಸ ಟ್ಯಾಕ್ಟಿಕ್ಸ್ ಕೊಡುವಂಥ ಜಾಸ್ತಿ ಅದಕ್ಕೆ ಅದರ ಬಗ್ಗೆ ಕಮೆಂಟ್ ಮಾಡಬೇಕಂತ ಅವಶ್ಯಕತೆ ಸಹ ಇಲ್ಲ. ಮಾತಾಡೋರು ಮಾತಾಡ್ತಾ ಇದ್ದಾರೆ, ಅವರವರ ದೃಷ್ಟಿಕೋನದಿಂದ ಅವರವರು ಮಾತಾಡ್ತಾ ಇದ್ದಾರೆ. ನಾವು ಅದರ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕಾದ ಅವಶ್ಯಕತೆ ಖಂಡಿತ ಇಲ್ಲ. ಸನಾತನ ಧರ್ಮ ಈಗ ಮೊನ್ನೆ 1 ವರ್ಷ 2 ವರ್ಷದ ಹಿಂದೆ ಹುಟ್ಟಿದಂಥ ವಿಷಯ ಅಲ್ಲ, ಸಾವಿರಾರು ವರ್ಷಗಳಿಂದ ಬಂದಂಥ ಒಂದು ವಿಷಯ. ಈಗೆಲ್ಲ ನಡುವೆಯಲ್ಲಿ ಇದನ್ನು ಮಾತಾಡೋದು, ಅದನ್ನು ಅವಹೇಳನ ಮಾಡುವಂಥದ್ದು ನಮ್ಮ ದೇಶದಲ್ಲಿ ಆಗುವುದನ್ನು ನಾವು ನೋಡ್ತಾ ಬಂದಿದ್ದೇವೆ. ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಹೆಣ್ಮಕ್ಕಳ ಮೇಲೆ ಅಲ್ಲಸಲ್ಲದ ಮಾತುಗಳನ್ನು ಆಡುತ್ತಿರುವುದು ಸಹ ನಮ್ಗೆ ಕಂಡು ಬಂದಿದೆ. ಖಂಡಿತ ಇದು ಒಳ್ಳೆಯ ಒಂದು ಪರಂಪರೆ ಸಹ ಅಲ್ಲ, ಒಳ್ಳೆಯ ಒಂದು ವಿಷಯ ಸಹ ಅಲ್ಲ. ಹಿಂದೂ ಸಮಾಜ ಇದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕೋ ಅದು ಉತ್ತರ ಕೊಡ್ತಾ ಬಂದಿದೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಹ ನಾವೆಲ್ಲ ನೋಡ್ತಾ ಇದ್ದೇವೆ. ಇದರಲ್ಲಿ ಭಕ್ತಿಯಲ್ಲಿ ಬಡವ ಬಲ್ಲಿದ ಅದು ಮೇಲು ಕೆಳಗು ಅನ್ನುವಂಥದ್ದು ಇರುವುದಿಲ್ಲ. ಆಯೋಜಕರ ಮನೆಯವರು ಇರ್ತಾರೆ, ಯಾರಿಗೆ ಭಕ್ತಿ ಇದೆ ಆಯೋಜಕರ ಮನೆಯಲ್ಲಿ ಅವರು ಅದರಲ್ಲಿ ಇಟ್ಕೊಳ್ತಾರೆ. ಅಗರ್ಭ ಶ್ರೀಮಂತರು ಎಲ್ಲವನ್ನು ಬಿಟ್ಟು ಶ್ರೀಕೃಷ್ಣನ ಹಿಂದೆ, ಶ್ರೀಕೃಷ್ಣ ಭಕ್ತಿಯಲ್ಲಿ ಇಸ್ಕಾನ್ನಲ್ಲಿ ಇರ್ಬೋದು, ಬೇರೆ ಬೇರೆ ಇದರಲ್ಲಿ ನಮ್ಮ ತೊಡಗಿಸ್ಕೊಂಡದ್ದನ್ನು ನಾವು ನೋಡಿದ್ದೇವೆ. ಅಗರ್ಭ ಶ್ರೀಮಂತರು ಕೋಟಿಗಟ್ಟಲೆ ಹಣವಂತ ಎಲ್ಲವನ್ನು ಬಿಟ್ಟು ಈ ಒಂದು ದಾರಿಯಲ್ಲಿ ಹೋದವರು, ಭಕ್ತಿ ಮಾರ್ಗದಲ್ಲಿ ಹೋದಂಥ ಸಾವಿರಾರು ಜನರು ನಮ್ಮ ಕಣ್ಮುಂದೆ ಇದ್ದಾರೆ. ಹಾಗೆ ಇದನ್ನು ಒಂದು ಕ್ಷುಲ್ಲಕವಾಗಿ ಒಂದು ಸಣ್ಣ ವಿಷಯವಾಗಿ ಶ್ರೀಮಂತ ಬಡವ ಮತ್ತು ಆರ್ಗನೈಸರ್ಸು ನಾನ್ ಆರ್ಗನೈಸರ್ಸ್ ಈ ರೀತಿಯ ವಿಷಯವನ್ನು ತಂದು ಸಮಾಜದಲ್ಲಿ ಬಿರುಕು ಹುಟ್ಟಿಸುವಂಥ ಒಂದು ಪ್ರಯತ್ನ ಇದಾಗಿರ್ತದೆ. ಆರ್ಗನೈಸರ್ಸ್ನ ಮಕ್ಕಳು ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಮಾಡಿದ್ದನ್ನು ಸಹ ನಾನು ನೋಡಿದ್ದೇನೆ. ಆಯೋಜಕರ ಮಕ್ಕಳು ಯಾರಿಗೆ ಇಂಟ್ರೆಸ್ಟ್ ಇದೆ ಅವರಿಗೆ ಮಾಡಿದ್ದನ್ನು ನೋಡಿದೆ. ಸೊ ಇದೇ ವಿಚಾರವಾಗಿ ಇವತ್ತಿನ ಚರ್ಚೆಯನ್ನು ಮುಂದುವರಿಸೋಣ. ನಮ್ಮ ಜೊತೆ ಅತಿಥಿಗಳಾಗಿ ಹಿರಿಯ ಪತ್ರಕರ್ತರಾಗಿ ಜಿತೇಂದ್ರ ಕುಂದೇಶ್ವರ್ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಮಾಜಿ ಮೇಯರ್ ಮಂಗಳೂರು ನಗರ ಪಾಲಿಕೆ ಕವಿತಾ ಸನಿಲ್ ಅವರು ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಮೇಡಮ್, ನಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಪ್ರಮುಖವಾಗಿ ಜಿತೇಂದ್ರ ಸರ್ ಪ್ರಮುಖವಾಗಿ ಹೇಳಿದ್ದಾರೆ, ನಮ್ಮ ಹೆಣ್ಣು ಮಕ್ಕಳನ್ನು ದಾರಿಗೆ ಕಳಿಸುವಂತಹ ಸಂದರ್ಭದಲ್ಲಿ ಯೋಚನೆ ಮಾಡಬೇಕು ಅನ್ನುವಂಥ ಹೇಳಿಕೆಗಳೆಲ್ಲ ಕೇಳಿ ಬರ್ತಾ ಇದೆ ಕುಣಿತ ಭಜನೆಯ ವಿಚಾರದಲ್ಲಿ. ಈ ಪ್ರಮುಖವಾಗಿ ಕುಣಿತ ಭಜನೆಯ ವಿಚಾರದಲ್ಲಿ ಇಂಥ ಅವಹೇಳನಕಾರಿ ಅಥವಾ ವಿವಾದಾತ್ಮಕ ಹೇಳಿಕೆಗಳು ಬರೋದಕ್ಕೆ ಪ್ರಮುಖವಾಗಿ ಕಾರಣಗಳಿಗೇನು ಅಂತ ಹೇಳಿ 1 by 1 ಆಗಿ ಬರ್ತಾ ಇದೆ. ನನಗೆ ಉಪಾರಣ್ಯಾಧಿಕಾರಿಯವರು ಹೇಳಿದಂಥ ಸ್ಟೇಟ್ಮೆಂಟ್ ಅದು ಈ ಬಾರಿ ಅಲ್ಲ, ಹಿಂದಿನ ಬಾರಿ ಸ್ಟೇಟ್ಮೆಂಟ್ ಆಗಿ ತಗಲಾಕೊಂಡಿದ್ರು. ಈ ಸರಿ ಒಳಗೋಗಿದ್ದಾರೆ. ಅಂದರೆ ಸುಮ್ಮನೆ ಅದೊಂದು ಅವರ ತಲೆಯಲ್ಲಿ ಒಂದು ವೈರಸ್ ಇದೆ. ನಮ್ಮ ಸನಾತನ ಧರ್ಮ, ಈ ನೆಲದ ಮಣ್ಣಿನ ಸಂಸ್ಕೃತಿ, ಅದರ ಕುರಿತಾಗಿ ಯಾರೋ ಒಂದು ಪಠ್ಯದಲ್ಲೋ ಇನ್ಯಾವ ಸಂಸ್ಕಾರದಲ್ಲೋ ಈ ಪ್ರಗತಿಪರ ಬುದ್ಧಿಜೀವಿ ಶೋಷಣೆ ಆ ರೀತಿಯಾಗಿ ಅವರ ಮಾನಸಿಕ ವೈರಸ್ಸನ್ನು ಹಾಗೆ ಮಾಡಿರ್ತಾರೆ. ಹಾಗಾಗಿ ಆ ಒಂದು ವೈರಸ್ ಸದಾಕಾಲ ಈ ಕೊರೋನಾದಾಗೆ ಸ್ವಲ್ಪ ಒಮ್ಮೆ ವಿಜೃಂಭಿಸ್ತದೆ, ಒಮ್ಮೆ ಡೌನ್ ಆಗ್ತದೆ. ಅದೇ ಥರ ಇವರ ಅದಕ್ಕಿಂತಲೂ ಒಂದು ಕೆಟ್ಟ ವೈರಸ್ ತಲೆ ಇರುವಂಥದ್ದು. ಆ ವೈರಸ್ ಈ ರೀತಿಯಾದಂಥ ಇದು ಸಮಾಜದಲ್ಲಿ ಒಂದು ರೀತಿಯ ಕೆಟ್ಟ ಒಂದು ವಾತಾವರಣನ ಸೃಷ್ಟಿ ಮಾಡ್ತಾರೆ. ಇವರು ಮುಖ್ಯವಾಗಿ ಇವರು ಹೇಳಿದಾಗೆ ಕುಣಿತ ಭಜನೆ ಇಲ್ಲಿನ ಸಂಸ್ಕೃತಿ ಅಲ್ಲ. ಕುಣಿತ ಭಜನೆಯಲ್ಲಿ ಮೇಲ್ವರ್ಗದವರು ಭಾಗವಹಿಸುವುದಿಲ್ಲ, ಅವರು ದೇವರ ಮುಂದೆ ಕುಣಿತಾರೆ. ಇದೆಲ್ಲ ನನಗದೊಂದು ಬಾಲಿಶವಾದಂಥ ವಿಚಾರಗಳನ್ನು ಅನಿಸ್ತದೆ. ನಾನು ಯಾಕೆ ಹೇಳಿದರೆ, ಒಂದು 3-4 ವರ್ಷದ ಹಿಂದೆ ಇರಬೇಕು, ಅಶ್ವತ್ಥಪುರದಲ್ಲಿ ಒಂದು ಭಜನಾ ನಾಮ ಸಂಕೀರ್ತನೆ ಅಂತ ಎಲ್ಲ ಅಂದರೆ ಭರತನಾಟ್ಯ ಮಾಡಿಕೊಂಡು ಭಜನೆ ಮಾಡಿಕೊಂಡು ಇವರು ಹೇಳಿದಂತಹ ವರ್ಗವನ್ನು ಅವರು ಉಲ್ಲೇಖಿಸಿದ್ರೆ ಅದೊಂದು ಇವರು ಹೇಳಿದಂಥ ಮೇಲ್ವರ್ಗದವರೇ ಬೀದಿಯಲ್ಲಿ ಅಂದರೆ ರಸ್ತೆಗಳಲ್ಲಿ ಕುಣಿದುಕೊಂಡು ಬರುವಂಥ ಒಂದು ಭಜನೆ, ಆ ಒಂದು ಸುಂದರ ಪ್ರಕೃತಿ ವಾತಾವರಣ, ಆ ಬೀದಿ, ಆ ಮೋಡ ಕವಿ, ಒಂದು ಅದ್ಭುತವಾದ ಒಂದು ಕಾವ್ಯದಾಗಿ ಭಜನೆ, ಅದನ್ನು ನೋಡುವಾಗಲೇ ಅಷ್ಟು ಅನುಭೂತಿ ಆಗ್ತಾ ಇತ್ತು. ಅದು ಮಿಲಿಯಗಟ್ಟಲೆ ವ್ಯೂಸ್
ಮಿಲಿಯ ಗಟ್ಟಲೆ ವ್ಯೂಸ್ ಅನ್ನ ಪಡೆಯಿತು, ಲಕ್ಷ ಲಕ್ಷ ಜನ ಮೆಚ್ಚಿಕೊಂಡ್ರು. ಅಂದ್ರೆ ಕೋಟಿ ಕೋಟಿ ಜನಗಳ ವಾಟ್ಸಪ್ಗಳಲ್ಲಿ ಹರಿದಾಡ್ತಾ ಈಗಲೂ ಬರ್ತಾ ಇದೆ ಆ ಭಜನೆ. ಬೀದಿಯಲ್ಲಿ ಕುಣಿಯುತ್ತಾ ಭರತನಾಟ್ಯ, ನಾಮ ಸಂಕೀರ್ತನೆ ಎಲ್ಲ ಇತ್ತು. ಇವ್ರು ಹೇಳಿದ್ರ ಭರತನಾಟ್ಯ ಕುಣಿತಾರೆ ಅಂತಲ್ಲ, ಆಗಲ್ಲ. ಅದು ಭಜನೆ ಹೌದು, ಭರತನಾಟ್ಯ ಹೌದು. ದೇವರನ್ನ ಸ್ತುತಿಸುವಂತ ಒಂದು ಅಪರಿಮಿತ ಅಲೌಕಿಕವಾದಂತ ಆನಂದವನ್ನು ಅವ್ರು ಪಡಿತಾ ಇದ್ರು. ಆ ಆನಂದ ಪಡಿಲಿಕ್ಕೆ ಬಡವನಾದ್ರೇನು ಶ್ರೀಮಂತರಾದ್ರೇನು ಅವರು ಅಂದ್ರೆ ಅದಕ್ಕೆ ವರ್ಗ ಭೇದ ಇಲ್ಲ. ಅದರಲ್ಲಿ ಶ್ರೀಮಂತರು ಇದ್ರು, ಬಿಳಿ ಬಿಳಿ ಬಣ್ಣದವರು ಇದ್ರು, ಕಪ್ಪು ಬಣ್ಣದವರು ಇದ್ರು, ಎಲ್ಲ ಜಾತಿಯರು ಇದ್ರು, ಬ್ರಾಹ್ಮಣರು ಇದ್ರು. ಬೇರೆ ನಾನಂತ ಆ ವಿಷಯ ಅಲ್ಲಿ ನೋಡುವಾಗ ತುಂಬಾ ಜನ ಪರಿಚಿತ ಬ್ರಾಹ್ಮಣರು ಕೂಡ ಇದ್ರು, ಅಂದ್ರೆ ಆ ವಿಡಿಯೋದಲ್ಲಿ. ಅದರ ಅರ್ಥ ಹೇಳಿದ್ರೆ ಇರುವ ಬ್ರಾಹ್ಮಣರು ಇಡೀ ಅಥವಾ ಮೇಲ್ವರ್ಗದವರು ಅಂತ ಹೇಳಿದ್ರೆ 1% ಇಂದ 3% ಹೇಳ್ತಾರೆ. ಹಾಗಾದ್ರೆ ಒಂದು 100 ಜನರಲ್ಲಿ 1-2 ಜನ ಇದ್ರೆ ಏನು ಬ್ರಾಹ್ಮಣರು ಬರ್ತಾ ಇಲ್ಲ ಅಂತಲ್ಲ, ಆ ಪ್ರಮಾಣಕ್ಕೆ ತಕ್ಕದಾಗಿ ಇರ್ತಾರೆ. ಬಿಲ್ಲವರು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ನೀವು ಯಾಕೆ ಬಿಲ್ಲವರು ಕುಣಿತದ ಭಜನೆ ಬಿಲ್ಲವರು ಇದ್ದಾರ, ಕ್ರೈಮಲ್ಲೂ ಬಿಲ್ಲವರು ಇದ್ದಾರ, ಅದ್ರಲ್ಲೂ ಬಿಲ್ಲವರು ಇದ್ರೆ ಹೌದ್ರಿ. MLA MP ಮಾಡುವಾಗಲೂ ಬಿಲ್ಲವರನ್ನ ಇಲ್ಲಿ ಚೂಸ್ ಮಾಡ್ತಾರೆ. ನೆಕ್ಸ್ಟ್ ಬಂಟ್ರು ನೀವು ಟಿಕೆಟ್ ವಿಚಾರ ಬರುವಾಗ ಬಿಲ್ಲವ ಬಂಟ ಬಿಲ್ಲವ ಇದ್ರಲ್ಲೇ ನಾವು ಸುತ್ತು ಚರ್ಚೆ ಮಾಡಿದ್ರೆ ನೋಡಿದೆ. ಅಂದ್ರೆ ಜನಸಂಖ್ಯೆಯಲ್ಲಿ ಜಾಸ್ತಿ ಇದ್ದಾರೆ, ಪ್ರಜಾಪ್ರಭುತ್ವದಲ್ಲಿ ಜಾಸ್ತಿ ಇರ್ತಾರೆ. ಹಾಗೆ ಜನ ಸೇರುವಾಗ ಅವರ ಸಂಖ್ಯೆ ಜಾಸ್ತಿ ಇರ್ತದೆ. ಆ ಪ್ರಮಾಣದಲ್ಲಿ ರೇಷಿಯೋ ಪ್ರಮಾಣದಲ್ಲಿ ಕ್ರೈಮು ಅದು ಇದರಲ್ಲೂ ಇರ್ತದೆ. ಅದು ಒಳ್ಳೆಯವರ ಪ್ರಮಾಣದಲ್ಲೂ ಅದೇ ಜಾಸ್ತಿ ಇರ್ತದೆ. ಅದನ್ನ ನಾವು ಯಾವುದೇ ಒಂದು ವರ್ಗಕ್ಕೆ ಸೀಮಿತಗೊಳಿಸುವಂಥದ್ದು ನನಗೆ ಅದು ಬಾಲಿಶ ಅಂತ ಅನಿಸ್ತದೆ. ಇರ್ಬೋದು ಕೆಲವೊಂದು ಘಟನೆಗಳನ್ನು ಉಲ್ಲೇಖಿಸಿ ಅವರು ನೋಡಿದಂತಹ ದೃಷ್ಟಿಕೋನದಲ್ಲಿ ಒಂದು ಅವರು ಕುಣಿತ ಭಜನೆ ಮಾಡಿದಂಥ ಏನು ಈ ನಮ್ಮ ಸಮುದ್ರ ತೀರಗಳಲ್ಲಿರುವ ಭಜನಾ ಮಂಡಳಿಗಳಲ್ಲಿ ಬ್ರಾಹ್ಮಣರು ಇಲ್ಲದಿರ್ಬೋದು. ಆ ಊರಿನಲ್ಲಿ ಬ್ರಾಹ್ಮಣರು ಅಥವಾ ಮೇಲ್ವರ್ಗದ ಅಂತ ಇವ್ರು ಹೇಳುವ, ನಾನು ಮೇಲ್ವರ್ಗ ಅಂತ ಹೇಳುವುದಿಲ್ಲ, ಇವ್ರು ಹೇಳುವಂತ ಅವರು ಆ ಜಾಗದಲ್ಲಿ ಇಲ್ಲದಿರ್ಬೋದು, ಇವ್ರಿಗೆ ಆಗ ಕಂಡಿರ್ಬೋದು. ಆ ಖಂಡಿತನ ಅವ್ರು ಆ ರೀತಿ ವಿಶ್ಲೇಷಣೆ ಮಾಡಿರ್ಬೋದು ಅಂತ ಅನಿಸ್ತದೆ. ಅದು ನನ್ನ ದೃಷ್ಟಿಕೋನದಲ್ಲಿ ನಾನು ನೋಡುವಾಗ ಎಲ್ಲ ವರ್ಗದವರು ಎಲ್ಲ ರೀತಿ, ಯಾಕಂದ್ರೆ ನಾನು ಭಜನೆ ಮಾಡಿಕೊಂಡು ಸಣ್ಣ ಪ್ರಾಯದಿಂದ ಭಜನೆ ಮಾಡಿಕೊಂಡು ದೇವಸ್ಥಾನಗಳ ಮುಂದೆ ಭಜನೆ ಕಟ್ಟೆಗಳಲ್ಲಿ ಮಾಡಿಕೊಂಡು, ನಗರದಲ್ಲಿ ಭಜನೆ ಮಾಡಿಕೊಂಡು, ಬೀದಿಯಲ್ಲಿ ಭಜನೆ ಮಾಡಿಕೊಂಡು. ಹೌದು, ಬೀದಿಯಲ್ಲಿ ಭಜನೆ ಮಾಡಬಾರ್ದು ಹೇಳಿದ್ರು, ನನಗೆ ಮುಳ್ಳು ಚುಚ್ಚಿತ್ತು ಒಮ್ಮೆ ಬರುವಾಗ. ಆವಾಗ ಹಾಗಂತ ನಮಗೇನು ಸಮಸ್ಯೆ ಆಗಲಿಲ್ಲ. ಮುಳ್ಳು ಚುಚ್ಚಿಕೊಂಡು ಕಲ್ಲು ಮೆಟ್ಟುಕೊಂಡು ಬಂದಷ್ಟು ಆರೋಗ್ಯ ಎಲ್ಲ ಈಗಿನ ಸಿಟಿಯಲ್ಲಿ ನಾನು ಅದನ್ನ ಹೇಳುವುದಿಲ್ಲ. ಹಿಂದೆ ಆದರೆ ಬರಿಕಾಲಲ್ಲಿ ಆ ಥರ ಹೋದಂಥ ಮನುಷ್ಯಗಳು ತುಂಬ ಸ್ಟ್ರಾಂಗ್ ಆಗಿದ್ರು. ಆ ಏನು ಕಾಂತಿ ಇದಕ್ಕೆ ರಕ್ತ ಪರಿಚಲನೆ ಪೂರಕವಾಗಿತ್ತು ಅಂತ ಅದು ಪ್ರಕೃತಿ ವಿಜ್ಞಾನ ಹೇಳ್ತಾ ಇದ್ದದ್ದು ಬಿಡಿ. ಹಾಗಾಗಿ ಈ ಕುಣಿತ ಭಜನೆ ಎನ್ನುವಂಥದ್ದು ನಮ್ಮ ಸಂಸ್ಕೃತಿಯಲ್ಲ ಅಂತ ಇನ್ನೊಂದು ವಿಷಯನ ಹೇಳಿದರು. ಹಾಗಾದ್ರೆ ನಾನು ಆ ಪುರಂದರದಾಸರು ಕುಣಿದುಕೊಂಡು ಭಜನೆ ಹೇಳಿದರು, ಕನಕದಾಸರು ಕುಣಿದುಕೊಂಡು ಭಜನೆ ಹೇಳಿದರು. ಎಲ್ಲ ಯಾರು ಮೀರಾಬಾಯಿ, ಆ ಗೋವಿಂದ ಅಥವಾ ಆ ತಲ್ಲೀನನಾಗಿ ರಾಧೆ. ನಾನು ಹೇಳುವಂಥದ್ದು ಆ ಭಜನೆ ಅಂತ ಹೇಳುವಾಗ ಒಂದು ಎಂತ ನಮ್ಮ ದಾರ್ಶನಿಕರಿಂದ ಹಿಡಿದು ಎಲ್ಲರೂ ಕೂಡ ಆ ಭಜನೆಯನ್ನು ಮಾಡ್ತಾ ಬಂದಿದ್ದಾರೆ. ಬಹಳ ಹಿಂದಿನ ಕಾಲದಿಂದಲೂ ಆ ಭಜನೆ ಎನ್ನುವಂಥ ಸಂಸ್ಕೃತಿ ನಮ್ಮ ಇದರಲ್ಲಿತ್ತು. ಭಜನೆ ಅಂದರೆ ಭಜಿಸುವಂಥದ್ದು, ದೇವರನ್ನು ಸ್ತುತಿಸುವಂಥದ್ದು, ಒಂದು ರೀತಿಯಲ್ಲಿ ಹೊಗಡುವಂಥದ್ದು. ಅದು ಮಂತ್ರರೂಪದಲ್ಲಿ ಹೊಗಳ್ತಾ ಇದ್ರು, ಇದು ಕುಣಿದು ಇದು ಮಾಡ್ತಾರೆ, ಕಾಯೇನ ವಾಚ, ಇನ್ನು ಕೆಲವರು ಮನಸ್ಸಲ್ಲಿ ಭಜಿಸ್ತಾರೆ. ಹಾಗಾಗಿ ನಾವು ಅವರವರ ಇದಕ್ಕೆ ಸಂಬಂಧಪಟ್ಟದ್ದು ಅದು ಕಾಲದಿಂದಲೂ ಸನಾತನ ಸಂಸ್ಕೃತಿಯಲ್ಲಿ ಆ ಭಜಕ ಆ ಥರ ಭಜಿಸುವಂಥ ಒಂದು ಕ್ರಮ ಒಂದು ಸ್ವಲ್ಪ ಭಿನ್ನ ಆಗಿರ್ಬೋದು. ದೊಡ್ಡ ದೊಡ್ಡ ತಂಡಗಳಲ್ಲಿ ಈಗ ಭಜನೆಗಳಾಗ್ತಾ ಇದೆ. ಧರ್ಮಸ್ಥಳದಲ್ಲಿ ದೊಡ್ಡ ಮಟ್ಟದಲ್ಲಿ ಅದನ್ನು ತರಬೇತಿಯನ್ನು ಕೊಟ್ಟು ಅದನ್ನು ನೋಡುವಾಗ ಸುಂದರವಾಗಿ ಕಾಣ್ತದೆ ದೂರದಲ್ಲಿ ನೋಡುವಾಗ. ಅಂದರೆ ಆಯಾ ಕಾಲಕ್ಕೆ ನಾವು ಒಂದು ಏನು ಹೇಳ್ತಾರೆ ಅಪ್ಡೇಟ್ ವರ್ಷನ್ಗಳನ್ನು ಮೊಬೈಲ್ಗಳು 0.1 ಅಂತ ಹೇಳಿ ಬಿಟ್ಟ ಹಾಗೆ ಇದು ಕೂಡ ಭಜನೆಗಳಲ್ಲಿ ತಂಡಗಳಲ್ಲಿ ಶಿಸ್ತುಬದ್ಧವಾದ ಕುಣಿತ, ಅದಕ್ಕೆ ಒಂದು ಆದ್ಯತೆ, ಒಂದು ಸೌಂದರ್ಯಕ್ಕೆ ಆದ್ಯತೆ, ಆ ರಾಗಕ್ಕೆ ಆದ್ಯತೆ, ಹಾಗೆ ಕೇಳಲಿಕ್ಕೆ ಖುಷಿಯಾಗ ಮುದ ಕೊಡು, ಇದೆಲ್ಲ ಕ್ರಮೇಣ ಆಗ್ತಾ ಬಂದದ್ದು. ಹಾಗಂತ ಇದರಲ್ಲಿ ನನಗೆ ನೋಡುವಂಥದ್ದು ಭಜನೆ ಎನ್ನುವಂಥದ್ದು ಒಳ್ಳೆಯ ಸಂಸ್ಕೃತಿ, ನಮ್ಮ ನೆಲದ ಸಂಸ್ಕೃತಿ, ಮಣ್ಣಿನ ಸಂಸ್ಕೃತಿ. ಇದನ್ನು ನಾವು ಅದರಲ್ಲಿ ಯಾರ್ಯಾರು ಹೋಗ್ತಾರೆ ಅವರು ಖಂಡಿತ ಹೋಗ್ಬೋದು. ನಮ್ಮ ಮಕ್ಕಳಿಗೆ ಹೋಗಿ ಅಂತ ನಾವು ಹೇಳ್ತೇವೆ, ಭಜನೆ ಮಾಡಿ, ಯಕ್ಷಗಾನ ಮಾಡಿ, ಏನೋ ಸಂಸ್ಕೃತಿ ಭರತನಾಟ್ಯ ಏನು ಬೇಕಾದರೂ ಮಾಡಿ ಅಂತ ಹೇಳ್ತೇವೆ. ಆದರೆ ಸದ್ಯಕ್ಕಂತೂ ನನ್ನ ಮನಸ್ಸಿನಲ್ಲಿ ಹೇಳುವಂಥದ್ದು ಇಂಥದ್ದಕ್ಕೆ ಹೋಗೋದು ಬೆಟರ್. ಈ ಪಬ್ಗೆ ಹೋಗಬಾರ್ದು ಅಂತ ಹೇಳೋದಿಲ್ಲ, ನಾನು ಕಳಿಸುವ ನನಗೆ ಮನಸ್ಸಿಲ್ಲ, ಅಥವಾ ಅಲ್ಲಿ ಕುಡಿದು ಕೇಕೆ ಹಾಕಿ ಮಾಡಬಾರ್ದು ನಾನು ಹೇಳೋದಿಲ್ಲ, ನನಗೆ ಮನಸ್ಸಿಲ್ಲ. ಹಾಗೆ ಮತ್ತೆ ಅವರು ಅದು ಯಾರ್ಯಾರು ಎಲ್ಲೆಲ್ಲಿಗೆ ಹೋಗಬೇಕು ಎನ್ನುವಂಥದ್ದು ಅವರವರಿಗೆ ಬಿಟ್ಟ ವಿಚಾರ. ಆದರೆ ಇದು ಇಂಥ ಭಜನೆಗೆ ಹೋಗಬೇಡಿ, ಇಂಥ ಸಂಸ್ಕೃತಿಗೆ ಹೋಗಬಾರ್ದು
ಎನ್ನುವಂಥದ್ದನ್ನು ನಾನು ಸರಸಗಟಾಗಿ ಅದನ್ನು ಸರಿಯಲ್ಲ ಅಂತ ನನಗೆ ಅನಿಸ್ತಾ ಇದೆ. ಮತ್ತು ಬೇರೆ ಕಡೆ ಹೋದಾಗ ಅಲ್ಲಿ ಡ್ರಗ್ಸ್, ಗಲಾಟೆ, ಕ್ರೈಮ್ ಕೃತ್ಯಗಳು ರೇಷಿಯೋ ತುಂಬ ಇರ್ತದೆ. ಇದರಲ್ಲಿ ಅವರು ಕೆಲವೊಂದು ಹೇಳಿದ್ರು, ಏನು ಸಂಜೀವ್ ಪೂಜಾರಿ ಅವರು ಏನೋ ಹೇಳಿದ್ರು, ಅದು ಕೆಟ್ಟದು ಇದು ಮಾಡ್ತಾರೆ ಅಂತ. ಒಂದು ಕೆಟ್ಟ ರೇಷಿಯೋ ಎನ್ನುವಂಥದ್ದು, ಕೆಟ್ಟದ್ದು ಎನ್ನುವಂಥದ್ದು ಪ್ರತಿಯೊಂದು ವಿಚಾರಗಳಲ್ಲೂ ಒಂದು 1%, 2%, 3%, 4%, 5% ಅಂತ ಆ ರೀತಿಯಾಗಿ ಪರ್ಸೆಂಟೇಜ್ ಹೋಗ್ತದೆ. ನಾನು ನೋಡಿದಾಗ ಭಜನೆಯಲ್ಲಿ ಅತ್ಯಂತ ಕಡಿಮೆ ಪರ್ಸೆಂಟೇಜ್ ಕೆಟ್ಟವುಗಳಿಗೆ ಆಸ್ಪದನ ನೀಡ್ತದೆ. ಕೆಟ್ಟದ್ದು ಎಲ್ಲರೂ ಇರ್ತಾರೆ, ಅವ್ರು ಕೆಟ್ಟವರು ಇರುವಲ್ಲಿ ಅದು ಅವರು ಅಲ್ಲಿ ಬೇಡ ಬೇಯಿಸ್ಕೊಳ್ತಾರೆ, ಅದು ವಿಷಯ ಬೇರೆ. ಅದಕ್ಕಾಗಿ ಇಡೀ ಸೀತಾಗಿದೆ ಅಂತ ಮೂಗನ್ನು ಕೊಯ್ದುಕೊಳ್ಳುವಂಥದ್ದು ಎಲ್ಲೂ ಇಲ್ಲ. ಅದೇ ರೀತಿ ಹಾಗಾಗಿ ನಾವು ಯಾವುದೇ ಒಂದು ಘಟನೆಗಳನ್ನು ಆಧರಿಸಿ ಅದೊಂದು ಹೀಗೆ ಮಾಡಿದ್ರು ಅಂತ ಹೇಳಿದ್ಕೊಳ್ಳಿ ಇಡೀ ಸಮುದಾಯಕ್ಕೆ, ಇಡೀ ಸಮಾಜಕ್ಕೆ, ಇಡೀ ಭಜನೆಗೆ, ಇಡೀ ಸಂಸ್ಕೃತಿಗೆ ಅನ್ವಯಿಸೋದು ಸರಿಯಲ್ಲ ಅಂತ ನನಗೆ ಅನಿಸ್ತಾ ಇದೆ. ಓಕೆ. ಸೊ ಈ ನೆಲದ ಸಂಸ್ಕೃತಿಯಲ್ಲ, ಈ ಜಲದ ಸಂಸ್ಕೃತಿಯಲ್ಲ ಅನ್ನುವಂಥ ರೀತಿಯಲ್ಲಿ ಕೆಲವೊಂದು ಹೇಳಿಕೆಗಳು ಕೇಳಿಬರುತ್ತೆ. ಆದರೆ ಅಂಥವರಿಗೆ ಒಂದು ಹೇಳೋದಾದರೆ, ಇದೇ ನೆಲದಲ್ಲಿ ತಾವುಗಳು ಯಾರು ಈ ಹೇಳಿಕೆಯನ್ನು ನೀಡಿದ್ದೀರ ನೋಡಿ, ತಾವುಗಳು ಇದೇ ಕ್ಷೇತ್ರಗಳಿಗೆ, ಕರಾವಳಿಗೆ ಮತ್ತು ಮಂಗಳೂರಿನ ಒಂದು ಪ್ರಸಿದ್ಧ ಕ್ಷೇತ್ರ ಜೀರ್ಣೋದ್ಧಾರ ಆಗಿ ಬ್ರಹ್ಮಕಲಶ ಆಗದೆ ಎಷ್ಟು ವರ್ಷಗಳಾಗಿತ್ತು. ಕೊನೆಗೆ ಪ್ರಶ್ನಾ ಚಿಂತನೆಯನ್ನು ಮಾಡಿದ್ರಂತೆ, ಎಷ್ಟು ಪ್ರಯತ್ನ ಪಟ್ಟರೂ ಆ ಕ್ಷೇತ್ರಕ್ಕೆ ಜೀರ್ಣೋದ್ಧಾರ ಆಗಿಲ್ಲ ಅಥವಾ ಬ್ರಹ್ಮಕಲಶ ಆಗಿಲ್ಲ. ಕೊನೆಗೆ ಆ ಪ್ರಶ್ನಾ ಚಿಂತನೆಯಲ್ಲಿ ಬಂದಿರುವಂಥದ್ದು, ಈ ಕ್ಷೇತ್ರದಲ್ಲಿ ಭಜನೆ ನಡೀತಾ ಇತ್ತು, ಆ ಭಜನೆಯನ್ನು ಒಮ್ಮೆ ಪುನರಾರಂಭ ಮಾಡಿ ಆ ಬಳಿಕ ಆ ಕ್ಷೇತ್ರದ ಜೀರ್ಣೋದ್ಧಾರ ಅಥವಾ ಏನು ಬ್ರಹ್ಮಕಲಶದ ಚಿಂತನೆಯನ್ನು ನಡೆಸಿದ್ದೀರಾ, ಅದು ಆಗದಿದ್ದರೆ ಮತ್ತೆ ನೋಡೋಣ ಅಂಥೇಳಿ. ಯಾವಾಗ ಆ ಭಜನೆಯನ್ನು ನಡೆಸಿದ್ರು, ಅದಾದ ಬಳಿಕ ಆ ಕ್ಷೇತ್ರದ ಜೀರ್ಣೋದ್ಧಾರ ಆಗಿ ಬ್ರಹ್ಮಕಲಶ ಆಯಿತು. ಅದು ಇದೇ ಕರಾವಳಿಗೆ ಒಂದು ಕ್ಷೇತ್ರ. ಏನು ಈ ನೆಲದ ಸಂಸ್ಕೃತಿ ಅಲ್ಲ ಅಂತ ಯಾರು ಹೇಳ್ತಾ ಇದ್ದಾರೆ ನೋಡಿ, ತಾವುಗಳು ಕೂಡ ಅದೇ ಕ್ಷೇತ್ರಕ್ಕೆ ಭೇಟಿಯನ್ನು ನೀಡ್ತಾ ಇದ್ದೀರಾ. ಒಂದು ಬಾರಿ ಆ ಕ್ಷೇತ್ರದ ಐತಿಹ್ಯವನ್ನು ಒಮ್ಮೆ ಅಥವಾ ಇತಿಹಾಸವನ್ನು ಕೇಳಿ ನೋಡಿ, ಯಾವ ಥರ ಜೀರ್ಣೋದ್ಧಾರ ಅಥವಾ ಬ್ರಹ್ಮಕಲಶ ಆಯಿತು ಅಂತೇಳಿ. ನೆಲದ ಸಂಸ್ಕೃತಿ ಅಲ್ಲ ಅಂತ ಹೇಳಿದ್ರಲ್ವ, ಅದಕ್ಕೋಸ್ಕರ ಈ ಉತ್ತರ. ಕಾರ್ಯಕ್ರಮದ ಮುಂದಕ್ಕೂ ಕೂಡ ಉತ್ತರವನ್ನು ನೀಡ್ತಾ ಹೋಗೋಣ. ಫಸ್ಟ್ ರಿಯಾಕ್ಷನ್ ಪಡ್ಕೊಳ್ಳೋಣ. ಕವಿತಾ ಸನಿಲ್ ಅವರೇ, ಈ ವಿಚಾರದಲ್ಲಿ ಹೇಳೋದಾದ್ರೆ ಇದು ಏನು ಅಂತ ಹೇಳಿದರೆ, ಬಹುಶಃ ಈಗಾಗಲೇ ಜಿತೇಂದ್ರ ಕುಂದೇಶ್ವರ್ ಅವರು ಹೇಳಿದರು, ಹೇಳುವವರು ಬೇರೆ ಬೇರೆ ರೀತಿಯಲ್ಲಿ ಅದು ಹಿಂದುಳಿದ ವರ್ಗದವರಿದ್ದಾರೆ ಅಥವಾ ಮೇಲ್ಜಾತಿಯವರಿಲ್ಲ ಅದು ಇದು ಅಂತೇಳಿ ಹೇಳ್ತಾರೆ. ಬಟ್ ನಾನು ಹೇಳೋದೇನು ಅಂತ ಹೇಳಿದರೆ, ಮೇಲ್ಜಾತಿಯವರು ಈಗಾಗಲೇ ಕುಂದೇಶ್ವರ್ ಅವರು ಹೇಳಿದ ಹಾಗೆ ಎಷ್ಟು ಪರ್ಸೆಂಟೇಜ್ ವೈಸ್ ಇದ್ದಾರೆ ಅಂತ ಹೇಳಿ, ಅದರಲ್ಲಿ ಬ್ರಾಹ್ಮಣರು ಅಥವಾ ಮೇಲ್ವರ್ಗದವರು ಕುಣಿತ ಭಜನೆಯಲ್ಲಿ ಇಲ್ಲ ಅಂತ ಹೇಳಿ ಖಂಡಿತವಾಗಿಯೂ ಇಲ್ಲ. ಖಂಡಿತವಾಗಿಯೂ ಇದ್ದಾರೆ, ಕುಣಿತ ಭಜನೆಯಲ್ಲಿ ಅವರು ಕೂಡ ಇದ್ದಾರೆ, ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಒಂದನೇದು. ಇನ್ನೊಂದು ಏನು ಅಂತ ಹೇಳಿದರೆ, ರಾತ್ರಿವರೆಗೆ ಕಿಲೋಮೀಟರ್ ಗಟ್ಟಲೆ ನಡೆದುಕೊಂಡು ಖಾಲಿ ಕಾಲಲ್ಲಿ ನಡೆದುಕೊಂಡು ಹೋಗ್ತಾರೆ ಅನ್ನೋ ಮಾತುಗಳು ಅಥವಾ ಬೇರೆ ಬೇರೆ ರೀತಿಯ ಮಾತುಗಳು ನಾನು ಕೇಳಿದೆ. ಆದರೆ ದೇವರನ್ನ ಭಕ್ತಿಪೂರ್ವಕವಾಗಿ ದೇವರನ್ನ ಸ್ಮರಿಸುವಾಗ ನಾವು ಚಪ್ಪಲಿ ಹಾಕಿ ದೇವರನ್ನ ಸ್ಮರಿಸುವುದು ಸರಿಯಾ ಅಂತ ನನ್ನದೊಂದು ಪ್ರಶ್ನೆ, ಒಂದನೇದು. ಇನ್ನೊಂದೇನು ಅಂತ ಹೇಳಿದರೆ, ಈಗ ನಾನು ಈ ಕುಣಿತ ಭಜನೆಯಿಂದ ಯಾರಾದರೂ ಯಾವುದೇ ಒಂದು ಹೆಣ್ಣು ಮಗಳು ನೋಡಿ, ಈ ಮಣ್ಣಿಗೆ, ಈ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗೆ ಏನಿದೆ ನೋಡಿ, ಅದಕ್ಕೆ ಏನಂತ ಹೇಳಿದರೆ ಒಂದು ವಿಶೇಷವಾದಂತಹ ಒಂದು ಗುಣ ಇದೆ ಈ ಮಣ್ಣಿಗೆ. ಇಲ್ಲಿ ಏನಾದರೂ ಒಂದು ಇವತ್ತು ಯಾರು ಹೆಣ್ಣು ಮಕ್ಕಳು ಏನು ಅಂಥದ್ದೇನಾದರೂ ಅವರಿಗೆ ತೊಂದರೆ ಆಗಿದ್ದರೆ ಯಾರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಅದನ್ನು ಆ ಧ್ವನಿಯನ್ನು ಎತ್ತುತ್ತಾರೆ ಒಂದು ವೇಳೆ ಅಂಥದ್ದಾಗಿದ್ದರೆ. ನನಗೆ ಗೊತ್ತಿರುವ ಪ್ರಕಾರ ಈಗ ಏನಿವರು ಹೇಳ್ತಾರೆ, ಯಾವುದಾದ್ರೂ ಒಂದು ಸಿಂಗಲ್ ಉದಾಹರಣೆ ಕೊಡಲಿ, ಅಂದರೆ ಕುಣಿತ ಭಜನೆಗೆ ಹೋಗಿರೋದ್ರಿಂದ ನಮ್ಮ ಮನೆಯ ಮಕ್ಕಳು ಹೆಣ್ಮಕ್ಕಳು ಹಾಳಾಗಿದ್ದಾರೆ ಅಥವಾ ಏನಾದರೂ ಒಂದು ಸಮಸ್ಯೆ ಆಗಿದೆ ಅಂತ ಹೇಳಿದರೆ ನಾನು ಅದಕ್ಕೆ ಹೇಳಲಿಕ್ಕೆ ರೆಡಿ ಇದ್ದೇನೆ. ಇದು ಯಾಕೆ ಹೇಳೋದು ಅಂತ ಹೇಳಿದರೆ, ಕುಣಿತ ಭಜನೆ ಹೋಗಿರೋದ್ರಿಂದ ಅವರಲ್ಲಿ ಸಹೋದರತೆ, ಇವತ್ತು ಹಿಂದೂ ಹುಡುಗರು ಅವರನ್ನು ಹಾಳು ಮಾಡಿದ್ರು ಅಂತ ಹೇಳಿ ಯಾವನೊಬ್ಬ ಹೇಳಿದ. ಅದೇ ನಾನು ಯಾವರ ಹೆಸರನ್ನು ಹೇಳಲಿಕ್ಕೆ ನನಗೆ ಇಷ್ಟ ಇಲ್ಲ. ಯಾಕಂತ ಹೇಳಿದರೆ, ನಾವು ಅವರ ಹೆಸರನ್ನು ಹೇಳಿಕೊಂಡು ನಾವು ಯಾಕೆ ನಮ್ಮ ಇದನ್ನು ಹಾಳು ಮಾಡೋದು ಅಂತೇಳಿ ನಮ್ಮದೇ ಒಂದು ನನ್ನದೇ ಒಂದು ಇದಿದೆ. ಸೊ ನಾನು ಹಾಗೆ ಅವರ ಯಾರನ್ನ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ನಾನು ಇಷ್ಟೇ ಹೇಳುದು, ಹಿಂದೂ ಯುವಕರು ಹುಡುಗರು ಏನಿದ್ದಾರೆ ಇವತ್ತು ಕುಣಿತ ಭಜನೆಗೆ ಹೋಗಿರೋದ್ರಿಂದ ಅವರಲ್ಲಿ ಅಣ್ಣ ತಂಗಿಯ ಏನು ಒಂದು ಸಂಬಂಧ ಇರ್ಬೋದು, ಸಹೋದರತೆ ಏನು ಇರ್ಬೋದು, ಅದು ಇವತ್ತು ಗಟ್ಟಿಯಾಗಿ ಉಳಿದಿದೆ. ಏನು ಇವತ್ತು ಕುಣಿತ ಭಜನೆಗೆ ಹೋಗಿರೋದ್ರಿಂದ. ಅದು ಮಾತ್ರ ಅಲ್ಲ, ವಿಶೇಷವಾಗಿ ಒಂದು ಗಮನಿಸಬೇಕಾದದ್ದು ಏನು ಅಂತ ಹೇಳಿದರೆ, ನೀವು ಗಣೇಶೋತ್ಸವ ವಿಸರ್ಜನೆ ಇರ್ಬೋದು, ಮೊಸರು ಕುಡಿಕೆ ವಿಸರ್ಜನೆ ಇರ್ಬೋದು, ಮೊಸರು ಕುಡಿಕೆ ಸಮಯ ಇರ್ಬೋದು, ಅದು ಮಾತ್ರ ಅಲ್ಲ, ಇತ್ತೀಚೆಗೆ ನಡೆದಂತಹ ಒಂದು ಶಾರದಾ ವಿಸರ್ಜನೆ ಇರ್ಬೋದು, ಹಿಂದಕ್ಕೆ ಕಂಪೇರ್ ಮಾಡಿದರೆ
ಡಿಜೆಗಳು, ಅದರ ಎದುರುಗಡೆ ಹುಡುಗರು ಅಥವಾ ಎಲ್ಲರೂ ಕೂಡ ಒಂದು ಕುಣಿದು ಕುಪ್ಪಳಿಸಿಕೊಂಡು ಆ ವಿಸರ್ಜನೆಯನ್ನು ಮಾಡ್ತಿದ್ರು. ಆದರೆ ಈ ಉಳ್ಳಾಲ ಪರಿಸರ ಇರ್ಬೋದು, ಉಳ್ಳಾಲದ ಶಾರದೆ ಇರ್ಬೋದು, ಅಥವಾ ಇಲ್ಲಿ ಎಲ್ಲ ಕಡೆಗಳಲ್ಲಿ ವಿಸರ್ಜನೆ ಸಮಯದಲ್ಲಿ, ಗಣೇಶೋತ್ಸವ ವಿಸರ್ಜನೆ ಮತ್ತು ಶಾರದಾ ಮಾತೆ ವಿಸರ್ಜನೆ ಸಂದರ್ಭದಲ್ಲಿ ಎಷ್ಟೋ ಕಿಲೋಮೀಟರ್ ಗಟ್ಟಲೆ ಇವತ್ತು ಕುಣಿತ ಭಜನೆಯ ಮುಖಾಂತರ ಅಮಲು ಮುಕ್ತ ಮೆರವಣಿಗೆ ಇವತ್ತು ಆಗಿದೆ ಅಂತ ಹೇಳಿದರೆ, ಇದಕ್ಕೆ ಏನು ಗಣೇಶೋತ್ಸವ ಸಮಿತಿ ಇರ್ಬೋದು, ಅಥವಾ ಶಾರದೋತ್ಸವದ ಸಮಿತಿ ಇರ್ಬೋದು, ಅಥವಾ ಮೊಸರು ಕುಡಿಕೆ ಸಮಿತಿ ಇರ್ಬೋದು, ಅವರಲ್ಲ. ಇದಕ್ಕೆ ಮುಖ್ಯ ಕಾರಣ ಏನು ಅಂತೇಳಿ, ಅಮಲು ಮುಕ್ತವಾದಂತಹ ಒಂದು ಇವತ್ತು ಮೆರವಣಿಗೆ ಶಾರದಾ ಇರ್ಬೋದು, ಏನು ಇವತ್ತು ವಿಸರ್ಜನೆ ಆಗಿದೆ, ಇದಕ್ಕೆ ಮುಖ್ಯವಾಗಿ ಕಾರಣ ಏನು ಅಂತ ಹೇಳಿದರೆ ಇವರೇ. ಈ ಕುಣಿತದಿಂದಲೇ ಈ ರೀತಿ ಆಗಿದೆ. ಇಲ್ಲದಿದ್ದರೆ ಪ್ರತಿ ಸಲದ ಇದೇ ರೀತಿ. ಅದು ಮಾತ್ರ ಅಲ್ಲ, ಈಗ ಇದರ ಬಗ್ಗೆ ಎಲ್ಲ ಇಷ್ಟೆಲ್ಲ ಮಾತಾಡುವವರು ನಮ್ಮ ಜಿಲ್ಲೆಯಲ್ಲೇ ಬಹಳಷ್ಟುಗಳು ಪಬ್ಬು ಬಾರ್ಗಳು ಅಲ್ಲಿ ಎಲ್ಲ ಕುಣಿದಾಡ್ತಾರೆ. ಅದನ್ನು ನಿಲ್ಲಿಸಲಿ ಅಲ್ಲ, ಅದನ್ನು ನಿಲ್ಲಿಸಲಿ. ಅದಾದರೆ ರಾತ್ರಿ 12 ಗಂಟೆಗೆ ಬರುವುದು, ಅದನ್ನು ರಾತ್ರಿ 12 ಗಂಟೆ 1 ಗಂಟೆ 2 ಗಂಟೆಗೆ, ಇದು ನಮ್ಮ ಸಮಾಜದ ನಮ್ಮ ಇದಕ್ಕೆ ಅದು ಸರಿ ಕಾಣ್ತಾ ಇಲ್ಲ. ಸೊ ಅದನ್ನು ನಿಲ್ಲಿಸಲಿ. ಅದಾದರೂ ನಾನು ಒಪ್ತೇನೆ. ಈ ಭಜನೆಯಿಂದ ಹಾಳಾಗ್ತದೆ ಅದು ಇದು ಅಂತ ಹೇಳಿದರೆ ಅದು ನಾನು ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ, ಒಂದನೇದು. ಇನ್ನೊಂದು ಏನು ಅಂತ ಹೇಳಿದರೆ, ನಮ್ಮಲ್ಲಿ ಇವರು ಏನು ಬ್ರಾಹ್ಮಣರಿದ್ದಾರೆ, ಇಲ್ಲಿ ಇದೀಗ ಹಿಂದುಳಿದ ವರ್ಗದವರೇ ಹೋಗ್ತಾರಂತ ಹೇಳಿದರೆ, ಹಿಂದುಳಿದ ವರ್ಗದವರಿಗೇನೆ ಭಜನೆ ಅಗತ್ಯ ಇರೋದು. ಯಾಕಂತ ಹೇಳಿದರೆ ಬ್ರಾಹ್ಮಣ ಸಮಾಜಕ್ಕೆ ಇದು ಅಗತ್ಯ ಇಲ್ಲ. ಯಾಕಂತ ಹೇಳಿದ್ರೆ ಅವರು ಬೈ ಬರ್ತ್ ಶ್ಲೋಕ ಇರ್ಬೋದು, ಪಠಣ ಇರ್ಬೋದು, ಸಂಧ್ಯಾವಂದನೆ ಇರ್ಬೋದು, ಅಥವಾ ಮನನ ಶಾಸ್ತ್ರ, ಅದು ಮಾತ್ರ ಅಲ್ಲ 16 ಏನು ಅವರ ಸಂಸ್ಕಾರ ಇದಿದೆ ನೋಡಿ, ಅದನ್ನು ಸಂಪ್ರದಾಯಗಳನ್ನು 16 ಸಂಪ್ರದಾಯಗಳನ್ನು ಅವರು ಕಲ್ತಿರ್ತಾರೆ, ಅದನ್ನೆಲ್ಲವನ್ನು ಮಾಡ್ತಾರೆ. ಬಟ್ ನಮ್ಮದ್ರಲ್ಲಿ ಏನು ಅಂತ ಹೇಳಿದರೆ, ಹಿಂದುಳಿದ ವರ್ಗದಲ್ಲಿ ಅದನ್ನು ಯಾವುದನ್ನು ಎಲ್ಲವನ್ನು ಬಿಡ್ತೇವೆ. ಸೊ ಇದರಿಂದಾಗಿ ಅಟ್ಲೀಸ್ಟ್ ಇಂಥ ಒಂದು ಭಜನೆಗಳನ್ನು ಮಾಡೋದ್ರಿಂದ ಈಗ ಎಲ್ಲ ಕಡೆಗಳಲ್ಲಿ ಕೂಡ, ಎಷ್ಟೋ ಕಡೆಗಳಲ್ಲಿ ಎಲ್ಲಿ ಏನು ಅಂತ ಹೇಳಿದರೆ ಭಜನೆಗಳು ಆಗ್ತಾನೆ ಅದು ನಿಂತೋಗಿದೆ. ಈಗಾಗಲೇ ಹೇಳಿದಾಗೆ ನಾನು ಕೂಡ ಬಹಳಷ್ಟು ದೇವಸ್ಥಾನಕ್ಕೆ ಸುತ್ತುವವಳು, ದಿನನಿತ್ಯ ನಾನು ದೇವಸ್ಥಾನಕ್ಕೆ ಸುತ್ತುವವಳು. ನೀವು ಬರಿಗಾಲಲ್ಲಿ ಹೋಗ್ತೀರಲ್ಲ, ಯಾಕೆ ಅದು? ನಾನು ದೇವಸ್ಥಾನಗಳಿಗೆ ನಾನು ಸುತ್ತುವವಳು, ಪಬ್ಬು ಬಾರ್ಗಳಲ್ಲಿ ಅಥವಾ ಬಾರ್ಗಳಲ್ಲಿ ಕೂತ್ಕೊಳ್ಳುವವಳಲ್ಲ ನಾನು. ಹಾಗಿರುವಾಗ ನಾನು ದೇವಸ್ಥಾನಕ್ಕೆ ದಿನನಿತ್ಯ ಹೋಗುವವಳು. ಹಾಗಿರುವಾಗ ನನಗೆ ಗೊತ್ತು ಏನು ಅಂತ ಹೇಳಿದರೆ, ಭಜನೆ ಅಂತ ಹೇಳಿದರೆ ಏನು ಅಂತ ಗೊತ್ತು, ದೇವರು ಅಂತ ಹೇಳಿದರೆ ಏನು ಅಂತ ಗೊತ್ತು, ಭಜನೆಯಿಂದ ದೇವರನ್ನು ಯಾವ ರೀತಿ ದೇವರನ್ನು ಒಲಿಸಿಕೊಳ್ಬೋದು ಅನ್ನೋದು ಕೂಡ ನನಗೆ ಗೊತ್ತಿದೆ. ಆದುದರಿಂದ ನಾನು ಇಷ್ಟೇ ಹೇಳುವಂಥದ್ದು, ಆ ಭಜನೆ ಇಂದ ಇವತ್ತು ಹಾಳಾಗಿದೆ ಅಥವಾ ಈ ರೀತಿ ಜನರಿಗೆ ಸಮಸ್ಯೆ ಆಗಿದೆ ಅಥವಾ ಹಿಂದುಳಿದ ವರ್ಗದವರೇ ಅದರಲ್ಲಿ ದಾರಿ ತಪ್ತಾ ಇದ್ದಾರಂತ ಹೇಳಿದರೆ ಇದನ್ನು ನಾನು ನಂಬಲಿಕ್ಕೆ ಸಾಧ್ಯನೇ ಇಲ್ಲ. ಇದರಿಂದ ಏನು ಈ ರೀತಿಯ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ನಾನು ಅದರ ಏನು ಕುಣಿತ ಭಜನೆಯ ಸಂಘಟಕರಲ್ಲಿ ನಾನು ವಿನಂತಿ, ಬಹಳಷ್ಟು ಜನ ಇದ್ದಾರೆ ಈಗ, ಅರುಣ್ ಉಳ್ಳಾಲ್ ಇರ್ಬೋದು, ಅಶೋಕ್ ನಾಯ್ಕರು ಇರ್ಬೋದು, ದೀನರಾಜ್ ಕಳವೂರು ಇರ್ಬೋದು, ಅವರಂತೂ 100 ತಂಡಗಳನ್ನು ಕಟ್ಟಿಕೊಂಡು ಇವತ್ತು ಇದನ್ನು ಕುಣಿತ ಭಜನೆಯನ್ನು ನಡೆಸುವವರು ಅವರೆಲ್ಲ. ಪಾಪ ಅವರದ್ದು ಎಷ್ಟೋ ವರ್ಷದ ಇವತ್ತು ಪರಿಶ್ರಮ ಇದೆ ಅದರಲ್ಲಿ. ಅದನ್ನು ಈಸಿಯಾಗಿ ಇವತ್ತು ಒಂದು ದಿನದಲ್ಲಿ ಹೆಣ್ಣುಮಕ್ಕಳು ಆ ರೀತಿ ಆಗ್ತದೆ, ಈ ರೀತಿ ಆಗ್ತದೆ, ಅದನ್ನು ಹಿಂದುಳಿದ ವರ್ಗದ, ನಾವು ಯಾವಾಗ ಭಜನೆಯಲ್ಲಿ ದೇವರ ಸ್ಮರಣೆಯಲ್ಲೂ ಕೂಡ ನಾವು ಅದರಲ್ಲಿ ಆ ಜಾತಿ ಈ ಜಾತಿ ಅಂತ ಹೇಳಿ ನಾವು ಅದನ್ನು ರಾಜಕೀಯ ನಿಷ್ಠೆ ತೋರಿಸ್ಲಿಕ್ಕೆ ಯಾರನ್ನೋ ಓಲೈಕೆ ಮಾಡ್ಲಿಕ್ಕೋಸ್ಕರ ನಮ್ಮ ಧರ್ಮವನ್ನ ಖಂಡಿತವಾಗಿ ಬಿಟ್ಟುಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಬಿಟ್ಟುಕೊಡೋದು ಸಹ ಉಂಡ ಮನೆಗೆ ದ್ರೋಹ ಬಗ್ದಾಗೆ. ಯಾಕಂತ ಹೇಳಿದ್ರೆ ನಾನು ಹೇಳೋದು ಇನ್ನೊಂದು, ಬೇರೆ ಧರ್ಮದವರು ಇದ್ದಾರೆ ನೋಡ, ಯಾವುದಾದ್ರೂ ಬೇರೆ ಧರ್ಮದವರು, ಅನ್ಯ ಧರ್ಮದವರು ಅವರ ಧರ್ಮವನ್ನ ಯಾವತ್ತಾದ್ರೂ ದೂರಿದ್ದು ನಿಮಗೆ ಗೊತ್ತಿದೆ? ಒಂದು ಉದಾಹರಣೆ ಕೊಡಿ. ಯಾವತ್ತಾದ್ರೂ ದೂರಿದಾರ? ಅವರು ದೂರಿದ್ರು, ಅವರು ಬದುಕಿದವರು ಇದ್ದಾರ? ಇವತ್ತು ನಮ್ಗೆ ಏನು ಅಂತ ಹೇಳಿದ್ರೆ, ನಾವು ಇಷ್ಟೆಲ್ಲ ಯಾರೋ ಒಬ್ಬ ಮೊನ್ನೆ ಅರಣ್ಯ ಅಧಿಕಾರಿ ಮಾತಾಡಿದ್ರು, ಯಾರೆಲ್ಲ ಮಾತಾಡ್ತಾರೆ, ಬಾಯಿಗೆ ಬಂದಾಗೆ ಮಾತಾಡ್ತಾ ಇದ್ದಾರೆ. ಇದನ್ನೆಲ್ಲ ಸಹಿಸಿಕೊಂಡು ನಾವು ಇದ್ದೇವೆ ಅಂತ ಹೇಳಿದ್ರೆ ಹಿಂದೂ ಧರ್ಮದ ಸಹಿಷ್ಣುತೆಯನ್ನು ಇದು ತೋರಿಸ್ತದೆ. ಒಂದು ದೂರವಾಣಿ ಕರೆ ಇದೆ. ಹಲೋ. ನಮಸ್ಕಾರ ಸರ್. ನಮಸ್ತೆ ಪನ್ನೆ ಸರ್. ಅರುಣ್ ಕದ್ದಿರ್ದು ಪಾತ್ರದಲ್ಲ. ಓಕೆ, ಪನ್ನೆ ಸರ್. ಫಸ್ಟ್ ಆಫ್ ಆಲ್ ಕವಿತಾ ಸನಿಲ್ ಇನ್ನೊಂದು ಬಿಜೆಪಿ ಪಕ್ಷಕ್ಕೆ ಬರ್ತದೆ, ಹಿಂದೂ ಧರ್ಮದ ಬಗ್ಗೆ ಪಾತ್ರ ಇರತ್ತೆ, ಅದು ರಾಂಗ್ ಪಕ್ಷ ರೈಟ್ ಪಕ್ಷ ಬೈದೇರು ಮಾಡ್ಬೇಕಾರೆ ಒಂಜಿ ಅಪ್ರಿಶಿಯೇಟ್. ಓಕೆ. ಒಂಜಿ ಜಿತೇಂದ್ರ ಕುಂಜೇಶ್ವರ ಏನೋ ಬಂದಾಗ
ಸರ್ ಕುಳಿತು ಭಜನೆ ಮಲ್ತಂಡ ದೇವರು ಎಂಚ ಆಪೇರು, ಅತನ ಉಂತುದು ಭಜನೆ ಮಲ್ತನ ದೇವರು ಎಂಚ ಆಪೇರು, ನಲಿತು ಭಜನೆ ಮಲ್ತನ ದೇವರು ಉಳಿಪೇರಿಗೆ ಒಂದುಂಟತೆ ನಮ್ಮ ನಲಿತು ಆಡಿದರೆ ಉಳಿತಾನೆ ಭಗವಂತ ಉಂಟತೆ ಅಂದೆ ಆಯ್ತಾ. ಬಟ್ ಒಂದು ವಿಶ್ಲೇಷಣೆ ಜಿತೇಂದ್ರ ಸುಂದರ ಕೇಳೋದಿಲ್ಲ ಆಲ್ರೆಡಿ ಶಿಶಾನ್ ಕೇಂದ್ರ ಸಾರಿ ಬೇತ ಏನ ಗೊತ್ತಿಲ್ಲ ಸರ್, ಬೇತೆ ಐತದಲ್ಲಿ ಬೇತ ಅನ್ಯ ಧರ್ಮದಾಗಲು ಆಗಲ್ಲ ಬಕ್ರೀದ್ ಐಕ ದಫ್ ಗಿಪ್ಪ ಬಂದು ರೋಡ್ ಭಜನೆ ಮತ್ತು ತಾಟಿ ಬಿಡೋದು ಹೋಗಿರತ್ತೆ ಆಯ್ಕೆ ಎಲ್ಲ ಪಾತ್ರವಿದೆ. ಹಿಂದೂ ಧರ್ಮದ ಬಗ್ಗೆ ಟಾರ್ಗೆಟ್ ದಾಯ ಬಂದಾಗ ಹಿಂದೂ ಪಂಡ ನಮಗ್ ದಾಖದ ನಮ್ಮ ಟಾರ್ಗೆಟ್ ದಾಪಣ ನಮ್ಮ ಮನಿ ಬಂದಗುಲ್ವಾ ಈ ನಮ್ಮ ಹತ್ರ ಆಪಣ ರಾಜಕೀಯ ಓಲೈಕೆ ಇತ್ತ ನಮ್ಮ ನರೇಂದ್ರ ಮೋದಿನ ಹುಗಾರಿಂದ ನಮ್ಮ ಕೋಮುವಾದಿ ಇದನ್ನ ದೇಶ ವಿರೋಧಿ ಅವೇ ರಾಹುಲ್ ಗಾಂಧಿ ಅವ್ರಿಗೆ ಉಲ್ಟಾ ಪಾತ್ರ ನಮ್ಮ ಮತ ಅಂದೆ ಇದನ್ನ ಕಮ್ಯುನಲ್ ಒಂದು ಫ್ಯಾಕ್ಟ್ ನೋಡಪ್ಪನ ಅರ್ಥ ಸರ್. ಯಾಕೆ ಎನ್ನ ಸಜೆಷನ್ ಏನ ಬಂದಾಗ ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ ಅಂದ್ರೆ ಮಾತೆಲ್ಲ ಬಂತೇರು ಒಂದು ಏನಾಗುತ್ತದೆ ಕೆಲವೇರು ಮೂರ್ಪುರ ಪಾತಿರ್ನು ಮಳವಲ್ಲ ಪಾತಿರ್ನು ಈಗಿನ ಅಂಕೋಲನ ಕಾರವರನ ಗೋಕರ್ಣನ ಈಗಿನ ಆನೆಗುಡನ ಕುಂಭ ಚಿಕ್ಕಪುತ್ತ ನಂಗನ ಹಾಕಿ ಮಲ್ಪುನು ಪುರ ಪಚ್ಚೆ ಆಪ್ನತೆ ಬೇತಗಡೆಗೆ ಪೋತುರ ಮಲ್ಪುನು ಇತಾನಿ ಪಪ್ಪು ದಾಲ್ಯಾನಾಗ ನಮ್ಮ ಹಿಂದೂ ಜವಣೇರು ಏತು ಜವಣೆ ಉಳ್ಳೇ ಪೋಯರು ಈನ ಪ್ರಾಗ್ಲೆ ಸಮಸ್ಯೆ ಅಂಡ್ ಭಜನೆ ಬಂಡ ಈನೆ ನಮ್ಮ ಭಕ್ತಿದ ಪರಾಕಷ್ಟೇ ಮುಖ ದೇವರ ಒಲಿಸವನತೆ ಭಜನೆ ಬಂಡ ಇಂಚಿನ ಒಂಜಿ ದುಶ್ಚಟ ಇತ್ತಂಡ ಆತನ ಬುರ್ತಿನ ಭಜನೆ ಮುಖಾಂತರ ಏನು ಒಲಿಸಾಗ ದೇವರೇನು ಬಂಡ ಮನೆ ಒಂಜಿ ಬಂತರತೆ ಪಾಪದಾಗಿ ದೇವಸ್ಥಾನ ಕಟ್ಟಾರ ಅಪ್ಪಜಿ ಅತ್ನಂಡ ಗುಡಿಗೋಪುರ ಕಟ್ಟಾರ ಅಪ್ಪಜಿ ಭಜನೆ ಮೂಲಕ ದೇವರು ಉಲಿಸವನತೆ ಆಡ ಇನಿ ಬಸ್ ಖುಷಿ ದೇಶ ಏನ ಬಂದಾಗ ಇನಿ ಕಾಂಗ್ರೆಸ್ ಒಂಜಿ ಮೇಯರ್ ಆದಿತ್ತಿನಾರು ಕಾಂಗ್ರೆಸ್ ಒಂಜಿ ಮೊದಲ ಲೀಡರ್ ಆತಿನ ಕವಿತಾ ಸನಿಲ್ ಬತ್ತದು ಇನಿ ಈ ತಪ್ಪುಲು ಹಿಂದೂ ಧರ್ಮದ ಪಾತ್ರ ಇರೋದು ಇಂದು ಬದಲಾವಣೆ ಬೋರ್ಡು ನಮಕ್ಕೆ ಇಂದು ಬದಲಾವಣೆ ಬಾರಿ ಖುಷಿಗೆ ಕಂತಿನ ವಿಚಾರ ಸರ್ ನಮಕ್ಕೆ. ಥ್ಯಾಂಕ್ ಯು ಜಿತೇಂದ್ರ ಸರ್. ಅವರ ವಿಚಾರಕ್ಕೆ ಹೇಳುವುದಾದ್ರೆ ಅದೇ ಅವರನ್ನು ಪುರಂದರದಾಸರ ಸಾಲುಗಳನ್ನು ಉಲ್ಲೇಖಿಸಿ ಅದೇ ಅದನ್ನು ನೀವೇ ಹೇಳಿದ್ರಿ, ಆಗ ಚೆನ್ನಾಗಿ ವಿಮರ್ಶೆ ಮಾಡಿದ್ರಿ. ಅದನ್ನು ನಾನು ಪ್ರತಿಯಾಗಿ ಹೇಳಿ ಎನ್ನ ಕಾಲೇ ಕಂಬವೇ ದೇಹವಿದೆ ಅಂದರೆ ಅದೇ ರೀತಿಯಾಗಿ ನಾವು ನಮ್ಮನ್ನೇ ಒಂದು ಅದರ ದೇವರಲ್ಲಿ ಲೀನವಾಗಿ ಆ ಭಕ್ತಿಯನ್ನು ಪ್ರಚುರಪಡಿಸುವಂಥ ಅಥವಾ ಭಕ್ತಿಯಿಂದ ಲೀನವಾಗುವಂಥದ್ದು ಅದೊಂದು ಒಂಥರ ಕೆಲವರಿಗೆ ಅದೊಂಥರ ಭಕ್ತಿಯ ನಶೆ ಅಂತ ಹೇಳ್ತಾರೆ. ಭಕ್ತಿಯ ಒಂದು ಖುಷಿ ಅದರಲ್ಲೂ ಏನು ಎಲ್ಲ ಒತ್ತಡಗಳು ನಿವಾರಣೆ ಆಗ್ತದೆ. ಚಪ್ಪಾಳೆ ತಟ್ಟುವುದರಿಂದ ಹಾರ್ಟ್ ಡಿಸೀಸ್ ಕಮ್ಮಿ ಅದನ್ನೆಲ್ಲ ಯೋಗದವ್ರು ಬೇರೆ ಬೇರೆ ರೀತಿಯಾಗಿ ಹೇಳ್ತಾರೆ ಬಿಡಿ. ಅದು ಅಂದರೆ ಏನಾದರೂ ಚಟುವಟಿಕೆಗಳನ್ನು ಮಾಡೋದು ಮತ್ತು ನಮ್ಮ ಒತ್ತಡಗಳನ್ನು ಬಿಡುವಂಥದ್ದು ಅದು ಅಂದರೆ ಅದಕ್ಕೊಂದು ಧ್ಯಾನ ಹೇಳ್ತಾರೆ. ಅದು ಒಂದು ಅಂದರೆ ನಮ್ಮ ಒತ್ತಡಗಳು ಈ ಒಂದೇ ಬಾಯಲ್ಲಿ ಒಂದು ಭಜನೆ ಆಗ್ತಾ ಮನಸ್ಸಿನಲ್ಲಿ ಎಲ್ಲ ಇದನ್ನು ಬಿಡ್ತಾ ಹೋಗುವಂಥದ್ದು ಅದು ಒತ್ತಡ ನಿವಾರಣೆ, ಅದು ಸಹಜವಾದಂಥದ್ದು ಒಂದು ಸಿದ್ಧಿಯೋಗದ ರೀತಿಯಲ್ಲಿ. ಹಾಗಾಗಿ ಅದರಿಂದಾಗಿ ತುಂಬ ಜನ ಒಂದೇ ಟೈಮಿಗೆ ಬರ್ತಾರೆ. ನೀವು ಹೇಳಿದಾಗೆ ನಮ್ಮ ಊರಿನಲ್ಲೂ ಹಿರ್ಗಾನದಲ್ಲಿ ಕುಂದೇಶ್ವರ ದೇವಸ್ಥಾನದಲ್ಲೂ ಜೀರ್ಣೋದ್ಧಾರಕ್ಕೆ ಮುಂಚೆ 48 ದಿನ ಮಂಡಲದಲ್ಲಿ ಭಜನೆ ಮಾಡಿ ನಂತರ ಜೀರ್ಣೋದ್ಧಾರ ಅದೊಂದು ಆ ಕಳೆ ಬರ್ತದೆ. ಜನರ ಆ ದೇವಸ್ಥಾನದ ಮೇಲೆ ಕಳೆ, ಅದೊಂದು ಪ್ರೀತಿ, ವಿಶ್ವಾಸ, ಬಾಂಧವ್ಯ, ಒಂದೇ ಮನೆ ಅನ್ನುವಂಥ ಭಾವನೆ, ನಕಾರಾತ್ಮಕ ಶಕ್ತಿಗಳು ಹೊರಗೆ ಹೋಗ್ತದೆ ನಮ್ಮ ಮನಸ್ಸಿನಲ್ಲಿದ್ದದ್ದು. ಹಾಗಾಗಿ ಇಂಥ ಭಜನೆಗಳನ್ನು ಮಾಡೋದನ್ನು ನಾನು ವಿರೋಧಿಸುವುದಂದರೆ ನನಗೆ ಅದೇನು ಇಷ್ಟ ಆಗೋದಿಲ್ಲ. ಯಾಕಂದರೆ ಅಷ್ಟು ಮಾಡ್ತಾ ಇದ್ದಾರೆ. ಕೆಲವರಿಗೆ ಸಮಸ್ಯೆ ಏನು ಹೇಳಿದ್ರೆ ಬಹುಶಃ ಭಜನೆ ಮಾಡಿದವರೆಲ್ಲ ಕೇಸರಿ ಶಾಲ್ ಹಾಕ್ತಾರೆ ಅಥವಾ ಲುಂಗಿ ಹಾಕ್ತಾರೆ. ಅದು ಮುಂದೆ BJPಗೆ ಓಟು ಬ್ಯಾಂಕ್ ಆಗ್ತದೆ. RSSನ ಒಂದು ಪ್ಲ್ಯಾನ್ ಇರಬೇಕು. ಇಂಬಿತ್ಯಾದಿಗಳನ್ನ ತಲೆಯಲ್ಲಿ ಭ್ರಮೆಯಲ್ಲಿ ಇಟ್ಕೊಂಡು ಅದಕ್ಕೋಸ್ಕರ ಅದನ್ನು ಹೊಡಿಬೇಕು, ತಾವು ಕಾಂಗ್ರೆಸ್ಗೆ ಓಟುಗಳನ್ನು ಕೊಡ್ತೇವೆ ಅನ್ನುವಂಥದ್ದು ಕೆಲವರು ದೊಡ್ಡ ದೊಡ್ಡ ಲೀಡರ್ಗಳು. ನಾನು BK ಹರಿಪ್ರಸಾದ್ ಅವರದ್ದು ಸ್ಟೇಟ್ಮೆಂಟ್ಗಳನ್ನು ನಾನು ಕೇಳಿದೆ. ಅವರ ಅಥವಾ ಆ ರೀತಿಯಾಗಿ ಅಂದರೆ ಅವರ ಮಾತಾಡೋ ಶೈಲಿಗಳಲ್ಲಿ ಆ ರೀತಿ ಇರ್ತದೆ. ಹಾಗಾಗಿ ಅವರು ಈ ರೀತಿಯಾಗಿ ಆದರೆ ನನ್ನ ಅದು ತಪ್ಪು ಅಭಿಪ್ರಾಯ ಅಂತ ಅನಿಸ್ತದೆ. ನೀವು ಯಾಕೆ ನಮ್ಮ ನೆಲದ ಮಣ್ಣಿನ ಸಂಸ್ಕೃತಿ ಈ ಥರ ದೇವಾರಾಧನೆ ಭಜನೆ ಸಂಸ್ಕೃತಿಯನ್ನು ನೀವು ಕಾಂಗ್ರೆಸ್ನವರು ಅದನ್ನು ಯಾಕೆ ಒಂದು ಸಕಾರಾತ್ಮಕವಾಗಿ ಆ ವೋಟ್ ಬ್ಯಾಂಕನ್ನು ನೀವು ಯಾಕೆ ಇದು ಮಾಡ್ಬೋದು? ನೀವು ದೂಷಿಸಿ ಮತ್ತಷ್ಟು ಕಳ್ಕೊಳ್ಳೋದಲ್ಲ. 4-5 ಸ್ಟೇಟ್ಮೆಂಟ್ಗಳು ಹೇಳಿದ ಕೂಡಲೇ ಭಜನೆ ಖಂಡಿತ ಇನ್ನು ಓಟ್ ಹಾಕೋದಿಲ್ಲ, ಅಲ್ಲಿ ಇರುವುದಿಲ್ಲ ಅಂತಲ್ಲ. ಭಜನೆ ಮಾಡೋರಲ್ಲಿ ಕಾಂಗ್ರೆಸ್ನವ್ರು ನೋಡಿದಾಗೆ ಕಾಂಗ್ರೆಸ್ನವ್ರು BJP ಅಂತ ಏನಿಲ್ಲ. ದೇವರ ಭಜನೆ ಬಂದಾಗ ಇವರು ಠಾರಾಸಗಟಾಗಿ ಆ ಥರ ಕುಣಿತ ಭಜನೆ ಮಾಡಿದ್ರೆ ಅಲ್ಲಿದ್ದ 4 ಜನ ಕಾಂಗ್ರೆಸ್ನವರಿಗೆ ಬೇಜಾರು. ಅದು ಇದ್ದ ಓಟು ಹೋಗ್ಬೋದು. ಅಂದರೆ ನಾನು ರಾಜಕೀಯವಾಗಿ ಮಾತಾಡಿದ್ದಕ್ಕೋಸ್ಕರ ನಾನು ಹೇಳುವಂಥದ್ದು, ಯಾವುದೇ ನಮ್ಮ ಈ ನೆಲದ ಮಣ್ಣಿನ ಸಂಸ್ಕೃತಿಯನ್ನು ಇನ್ನು ಪಾಸಿಟಿವ್ ಸಕಾರಾತ್ಮಕವಾಗಿ ಹೇಳಿದರೆ, ಒಂದು ಸಮುದಾಯದ ಬಗ್ಗೆ ಒಂದು ಸಕಾರಾತ್ಮಕ ಹೇಳಿದರೆ 4 ಓಟುಗಳು ಅಥವಾ ನಿಮ್ಮ ಸಹಮತಗಳು, ಮತ ಶಾಯ್ಲಿ ಸಹಮತವಾದರೂ ಒಮ್ಮತವಾದರೂ ಹೆಚ್ಚಾಗ್ತದೆ. ಹಾಗಾಗಿ ನೀವು ಅಂಥ ಸಂಸ್ಕೃತಿಯನ್ನು ಹೊಗಳೋದ್ರಿಂದ
ಅದೊಂದು ನಿಮ್ಮ ಪಕ್ಷಕ್ಕೂ ರಾಜಕೀಯ ಶಕ್ತಿಯನ್ನು ನೀಡ್ತದೆ. ತಗೊಳ್ಳೋದ್ರಿಂದ ನಕಾರಾತ್ಮಕ ಭಾವನೆ ಜೊತೆ ಪಕ್ಷಕ್ಕೂ ಸಮಸ್ಯೆ ಆಗ್ತದೆ ಎನ್ನುವುದು ನನ್ನ ದೃಷ್ಟಿಯಲ್ಲಿ. ಓಕೆ, ಚರ್ಚೆಗೆ ಮೊದಲೇ ಒಂದು ಉಲ್ಲೇಖವನ್ನು ಮಾಡಬೇಕಾಗಿತ್ತು. ಇವತ್ತಿನ ಚರ್ಚೆಗೆ ಈ ವಿವಾದಕ್ಕೆ ಕಾರಣವಾಗಿರುವಂತಹ ಹೇಳಿಕೆಯನ್ನು ಯಾರು ನೀಡಿದ್ದಾರೆ, ಅದು ವಿವಾದಾತ್ಮಕನೋ ಅವಹೇಳನಕಾರಿನೋ ಏನೋ ಬಾಯಿಗೆ ಬಂದ ಹಾಗೆ ಏನು ಹೇಳಿಕೆಯನ್ನು ನೀಡಿದ್ದಾರೆ, ಅಂಥ ವ್ಯಕ್ತಿಗಳಿಗೆ ಇವತ್ತಿನ ಪ್ಯಾನಲ್ ಡಿಸ್ಕಷನ್ಗೂ ಕೂಡ ಆಹ್ವಾನವನ್ನು ನೀಡಲಾಗಿತ್ತು. ಕಾರ್ಯಕ್ರಮವನ್ನು ನೋಡ್ತಾ ಇರುವವರ ಗಮನಕ್ಕೆ, ಅಂಥವರಿಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ನಿಮ್ಮಿಂದ ಇಂತಿಂಥ ಹೇಳಿಕೆಗಳು ಬಂದಿದೆ, ಅದಕ್ಕೆ ತಾವುಗಳೇ ಉತ್ತರವನ್ನು ನೀಡಿ ಅಂತ ಹೇಳಿ ನೇರ ಆಹ್ವಾನವನ್ನು ಕೂಡ ನೀಡಲಾಗಿದೆ. ಅದಲ್ಲದಿದ್ದರೂ ಕೂಡ ನಮ್ಮ ಕಾರ್ಯಕ್ರಮ 1 ಗಂಟೆಯ ಕಾಲ ನಿರಂತರವಾಗಿ ಪ್ರಸಾರ ಆಗುತ್ತೆ. ಸಾಧ್ಯವಾದರೆ ಏನು ಹೇಳಿಕೆ ಕೊಟ್ಟಿದ್ದೀರಲ್ವ, ಯಾವ ಗ್ರಂಥದ ಉಲ್ಲೇಖವನ್ನು ಮಾಡಿ ಹೇಳಿಕೆ ಕೊಟ್ಟಿದ್ದೀರೋ ಗೊತ್ತಿಲ್ಲ, ಆ ನಾಲಿಗೆಯಲ್ಲಿ ಕೊಟ್ಟಿದ್ದೀರಲ್ವ, ಅದಕ್ಕೊಂದು ಉತ್ತರವನ್ನು ನೀಡೋದಕ್ಕೆ ಸಾಧ್ಯವಾದರೆ ದೂರವಾಣಿ ಕರೆಯ ಮುಖಾಂತರ ಅಥವಾ ಲೈವ್ ಆಗಿ ವಿಡಿಯೋ ಕಾಲ್ ಮುಖಾಂತರ ಆದರೂ ಜಾಯ್ನ್ ಆಗಿ ಅನ್ನುವಂತಹ ಮಾಹಿತಿಯನ್ನು ಕೂಡ ನೀಡಿದ್ವಿ. ಬಟ್ ಯಾವುದಕ್ಕೂ ಸ್ಪಂದಿಸದೆ ಈಗಲೂ ಕೂಡ ಆನ್ ದಿ ಸ್ಪಾಟ್ ಈಗ ಹೇಳ್ತಾ ಇರುವಂಥದ್ದು ನಮ್ಮ ಟಿವಿ ಜನಧ್ವನಿ ಟೀಮಿಂದ ಈಗಲೂ ಕೂಡ ಅವರನ್ನು ಸಂಪರ್ಕಿಸ್ತಾ ಇದ್ದಾರೆ. ಬಟ್ ಉತ್ತರವನ್ನು ನೀಡೋದಕ್ಕಾಗದೆ ಹಪಾಪಿಸ್ತಾ ಇರುವಂಥ ಪರಿಸ್ಥಿತಿ. ಬೇಕಿತ್ತಾ? ಯಾವ ಸಮಾಜದಲ್ಲಿದ್ದೀವಿ, ಆ ಸಮಾಜದ ಬಗೆಗೆ ಏನು ಹೇಳಿಕೆಯನ್ನು ನೀಡ್ತಾ ಇದ್ದೀವಿ ಅನ್ನುವಂತಹ ಸ್ವಲ್ಪ ಮಟ್ಟಿಗಿನ ವ್ಯವಧಾನಗಳು ಕೂಡ ವ್ಯಕ್ತಿಗಳಿಗೆ ಬೇಕು. ಇವರಿಗೊಬ್ಬರಿಗೆ ಹೇಳ್ತಾ ಇಲ್ಲ, ಯಾರಿಗಾದರೂ ಕೂಡ. ಅದರಲ್ಲೂ ಕೂಡ ಕುಣಿತ ಭಜನೆಯ ವಿಚಾರದಲ್ಲಿ ಇಂತಹ ಹೇಳಿಕೆಗಳನ್ನು ನೀಡುವಂಥದ್ದು ಸಮಂಜಸವೇ ಅನ್ನುವಂಥದ್ದನ್ನು ಈ ಕುಣಿತ ಭಜನೆ ಆಯೋಜಕರಿದ್ದಾರಲ್ಲೋ ಅವರ ಬಳಿ ಮೊದಲಾಗಿ ಚರ್ಚೆಯನ್ನು ಮಾಡಿ ಆ ಬಳಿಕ ಮಾತಾಡಿ. ಮಾಧ್ಯಮದವರಾಗಿ ಯಾಕೆ ಈ ವಿಚಾರದಲ್ಲಿ ಬರೀ ಅವರ ಮೇಲೇ ಟಾರ್ಗೆಟ್ ಮಾಡ್ತಾ ಇದ್ದೀರಿ ಅನ್ನುವಂಥ ಪ್ರಶ್ನೆಗಳು ಮೂಡಬಹುದು. ಇದರಲ್ಲಿ ವಿಚಾರಗಳು ಏನಿದೆ ರೀ, ಇದರಲ್ಲಿ ಕೆದಕುವಂಥದ್ದು ಏನಿದೆ? ಅವ್ರು ಹೇಳಿರುವಂಥದ್ದನ್ನು ಸಮರ್ಥಿಸಿಕೊಂಡು ಹೌದು ಹೆಣ್ಮಕ್ಕಳನ್ನು ಹಾಗಾಗ್ತಾ ಇದೆ ಹೀಗಾಗ್ತಾ ಇದೆ ಅನ್ಬೇಕಾ? ಏನಾಗ್ತಾ ಇದೆ ಅನ್ನುವಂಥದ್ದು ಸಮಾಜಕ್ಕೆ ಗೊತ್ತಿಲ್ವೇನು? ಇದೇ ಮಂಗಳೂರಲ್ಲಿ ಇದೇ ಜನಧ್ವನಿಯಲ್ಲಿ ಒಂದು ಸುದ್ದಿಯನ್ನು ಮಾಡಿದ್ವಿ. ಮಂಗಳೂರಿನ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ ಮಕ್ಕಳ ID ಕಾರ್ಡನ್ನು ಪಡೆದು ಅವರಿಗೆ ಆಫರ್ಗಳನ್ನು ನೀಡ್ತಾ ಇದ್ದಾರೆ, ಅವರನ್ನು ನಶೆಯ ಲೋಕಕ್ಕೆ ತಳ್ಳುತ್ತಾ ಇದ್ದಾರೆ ಅನ್ನುವಂಥ ಸುದ್ದಿಯನ್ನು ಮಾಡಿದ್ವಿ. ಆವಾಗ ಏನಾದರೂ ಈ ವ್ಯಕ್ತಿ ನಾಲಿಗೆ ಬಿಟ್ಟಿದ್ರೆ, ಆವಾಗ ಅದೇ ರೀತಿಯ ಹೆಣ್ಣುಮಕ್ಕಳಲ್ವೇನು ಸಮಾಜದ ಪಬ್ ಮತ್ತು ಬಾರ್ಗಳಲ್ಲಿ ರಾತ್ರಿ 12 ಗಂಟೆಯವರೆಗೆ ಕುಣಿದು ಕುಪ್ಪಳಿಸಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ತಾ ಇದ್ದದ್ದು. ಆವಾಗ ಈ ನಾಲಿಗೆಗೆ ಆ ಹೆಣ್ಣು ಮಕ್ಕಳ ಪರಿಚಯ ಇರಲಿಲ್ವೇನು? ಈಗ ಯಾವುದೋ ಬಡ ಹೆಣ್ಣು ಮಕ್ಕಳು ಶ್ರೀಮಂತರು ಅನ್ನುವಂತಹ ಭೇದ ಭಾವವನ್ನು ಒಂದು ಕ್ಲಿಯಾರಿಟಿ ಕೊಡ್ತಾ ಇದ್ದೀನಿ, ಒಂದು ಕ್ಲಿಯಾರಿಟಿ. ಈಗ ತಾವು ಏನು ವಿವಾದವನ್ನು ಎಬ್ಬಿಸಿದ್ದೀರಾ ನೋಡಿ, ನಾಳೆಯಿಂದ ನಾನು ಹೇಳ್ತಾ ಇರುವಂಥದ್ದು, ನಾಳೆಯಿಂದ ಇಲ್ಲಿಯ ತನಕ ಜಿಲ್ಲೆಯಲ್ಲಿ ಒಂದು 200 ಭಜನೆ ತಂಡ ಇದ್ದರೆ ನಾಳೆಯಿಂದ ಅದು 250 ಆಗುತ್ತೆ. ಧನ್ಯವಾದಗಳು ತಮ್ಮಿಂದ. ಇದಿಷ್ಟೇ ತಮ್ಮಿಂದ ಆಗಿರುವಂಥ ಒಂದು ಒಳ್ಳೆಯ ಕೆಲಸ ಅಂತ ಹೇಳಿದ್ರೆ ಇದಿಷ್ಟೇ. ಮುಂದೆ ಒಂದು ದೂರವಾಣಿ ಕರೆ ಇದೆ, ಆನಂತರ ಚರ್ಚೆಯನ್ನು ಮುಂದುವರಿಸೋಣ. ಹಲೋ 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 ಏನ್ ಮಾಡ್ತಾರೆ? ಹಲೋ ಹಲೋ ಪಲ್ಲೆ ಹಲೋ ಹಲೋ ಪಲ್ಲೆ ಸರ್ ಪಲ್ಲೆ. ಈ ಕುಣಿತ ಭಜನೆ ಬಗ್ಗೆ ಈ ನಮ್ಮ ಹಿಂದುಲೇ ಅವೇನು ಮಾಡ್ತಾರಲ್ಲ ಅಕ್ಕಳು ಏತು ತೆಲುಪುವರು ಖಂಡಿತ ಬಾಕಿ ಕಷ್ಟಗಳು ಅವು ನಮ್ಮ ಮಕ್ಕಳೇ ದೇಹ ಅರ್ಥ ಆಪುಜಿ. ಓಕೆ ಅದೇ ಖಂಡಿತ ಖಂಡಿತ దాని పన్నెండు తప్పు చేత ಮನಸ್ಸು ಅಂತಾರೆ. ಎನ್ನ ಅನಿಸಿಕೆ ಏನೋ ಗೊತ್ತುಂಡೆ, ನಮ್ಮ ಹಿಂದೂ ಸಮಾಜನು ಐತ ಒಂದು ಪರಬು ಏನ ಐತ ಸಂಸ್ಕೃತಿ, ನಮ್ಮ ಹಿಂದೂ ಸಂಸ್ಕೃತಿ ಏನ ಅವು ತೆರಿಂದ ಇಂಚಗಳು ಪಂಡ ಸಾಧ್ಯನೇ ಇತ್ತು. ಖಂಡಿತ ಖಂಡಿತ ಖಂಡಿತತೆ ಖಂಡಿತ ಸರ್ ಖಂಡಿತ. ಆಚೆ ಪಂಡ ಇರ್ತೀನಿ ಸೋಲ್ಮೇಲ್ ಎಸ್ ಕವಿತಾ ಸಣ್ಣವರೇ, ಈಗಾಗಲೇ ಅದಕ್ಕಿಂತ ಮುಂಚಿನ ವಿಚಾರವನ್ನು ನೋಡೋದಾದರೆ ಪಂಜಾಬ್ ಉಪವಲಯದ ಅರಣ್ಯಾಧಿಕಾರಿ ಅವರು ನೀಡಿರುವಂಥ ಒಂದು ಸಮಾಜದ ಹೆಣ್ಣು ಮಕ್ಕಳ ವಿಚಾರವಾಗಿ ದಾಖಲೆಗಳಿವೆ, ಅವರು ಇಂಥ ಕೆಟ್ಟ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಥವಾ ಇಂಥ ಒಂದು ಏನೋ ಒಂದು ಶಬ್ದವನ್ನು ಉಲ್ಲೇಖ ಮಾಡ್ತಾರೆ, ಅದು ನಮ್ಗೆ ಬೇಕಾಗಿಲ್ಲ, ಬಟ್ ದಾಖಲೆಗಳಿವೆ ಅಂತ ಹೇಳಿಕೆಗಳು ಮತ್ತು ಕೆಲವೊಂದು ವಿಚಾರಗಳನ್ನು ಹೇಳ್ತಾರೆ. ಈ ವಿಚಾರದಲ್ಲಿ ಹೇಳೋದಾದ್ರೆ ಈ ವಿಚಾರದಲ್ಲಿ ಅಂತ ಹೇಳಿದ್ರೆ ನೋಡಿ, ಅವರು ಏನು ಹೇಳಿದ್ದಾರೆ, ಅವನ ಹೆಂಡತಿ, ಅವನ ಮನೆ ಮಕ್ಕಳು, ಹೆಣ್ಣು ಮಕ್ಕಳು ಎಲ್ಲರೂ ಬಂತು ಅದರಲ್ಲಿ. ಅವನು ಈಗ ಏನು ಹೇಳಿದ್ದಾನೆ ನೋಡಿ, ಅದಕ್ಕೆ ಈಗ ಅವನ ಸಪೋರ್ಟ್ ಆಗಿ ಅವನ ಜೊತೆ ಫೋಟೋ ತೆಗೆಸಿಕೊಂಡವರು, ಅವನಿಗೆ ಸಪೋರ್ಟ್ ಮಾಡುವವರು ಬಹಳಷ್ಟು ಜನ ಇದ್ದಾರೆ. ಬಿಲ್ಲವ ಸಮಾಜದವರು ಇರ್ಬೋದು ಅಥವಾ ಬೇರೆ ಬೇರೆಯವರು ಇದ್ದಾರೆ. ಸೊ ಅವರೆಲ್ಲ ಏನೀಗ ಬಾಯಿ ಮುಚ್ಕೊಂಡು ಕೂತಿದ್ದಾರೆ. ಒಂದೇ ಗಳಿಗೆಯಲ್ಲಿ ಅವನು 1 ಲಕ್ಷ ಹೆಣ್ಮಕ್ಕಳನ್ನು ಯಾವ ರೀತಿ
ಏನು ಅವನು ಮಾತಾಡಿದ್ದಾನಂಥೇಳಿ ಎಲ್ರಿಗೂ ಗೊತ್ತಿದೆ. ಎಲ್ಲ ಹೆಣ್ಣು ಮಕ್ಕಳಿಗೆ, ಬಿಲ್ಲವ ಸಮಾಜದ ಹೆಣ್ಣು ಮಕ್ಕಳಿಗೆ ಈ ರೀತಿ ಅವನು ಹೇಳಿದ್ದಾನೆ. ಒಂದೇ ಗಳಿಗೆಯಲ್ಲಿ ಯಾವ ಪಟ್ಟ ಕಟ್ಟಿದ್ದಾನೆ ನೋಡಿ ಅವನು. ಅಂಥವರಿಗೆಲ್ಲ ಇವರು ಇದು ಅವರಿಗೆ ಸಪೋರ್ಟ್ ಮಾಡ್ತಾರೆ. ಅದು ಮಾತ್ರ ಅಲ್ಲ, ಕೆಲವು ವಾಟ್ಸಪ್ ಗ್ರೂಪ್ಗಳಿತ್ತು, ನಾನು ಸಹ ಇದ್ದೇನೆ ಆ ಗ್ರೂಪಲ್ಲಿ. ಅವನನ್ನು ಏನು ಇವನು ಹೇಳಿದ್ದು ಅದು ಹಾಗೆ ಹೀಗೆ, ಅದು ಅದಕ್ಕೋಸ್ಕರ ಹೇಳಿದ್ದು, ಹಿಂದೂ ಸಮಾಜದ ಬಗ್ಗೆ ಗೌರವಕ್ಕೆ ಹೇಳಿದ್ದು, ಆ ಮಾತುಗಳು ಕೂಡ ಇವರಿಗೆ ಸರಿ ಕಾಣ್ತದಂತ ಆದ್ರೆ ನಮ್ಮ ಎಲ್ಲಿ ಹೋಗಿ ಮುಟ್ಟಿದೆ ಅಂತ ಹೇಳಿದ್ರೆ ನಮಗೆ ಅರ್ಥ ಆಗ್ತಾ ಇಲ್ಲ. ಇದು ಕೂಡ ನೋಡಿ, ಅವನನ್ನು ಈ ರೀತಿ ಬಿಟ್ಟಿದಾರಲ್ಲ, ಅದೇ ಬೇರೆ ಧರ್ಮದವರು ಆ ರೀತಿ ಆದ್ರೆ ಬಿಡ್ತಾರಾ? ಅವನನ್ನು ಜೀವಂತವಾಗಿ ಬಿಡ್ತಿದ್ರು, ಕಡ್ದಾಕ್ತಿದ್ರು ರಸ್ತೆಯಲ್ಲಿ. ನಾವೀಗ ಹಿಂದೂ ಸಮಾಜದವರಿಗೆ ಇಷ್ಟು ಒಂದು ಸಹಿಷ್ಣುತೆ ಇರುವುದರಿಂದ, ಸಹಿಸುವ ಶಕ್ತಿ ಇರೋದ್ರಿಂದ ನಾವು ಸುಮ್ಮನೆ ಕೂತಿದ್ದೇವೆ. ಯಾರು ಬೇಡ ಇವತ್ತು ಗಲಾಟೆ ಮಾಡೋದು ಬೇಡ ಅಂತ ಹೇಳಿ ಸುಮ್ಮನೆ ಕೂತಿ. ಎಲ್ಲ ಹೆಣ್ಣು ಮಕ್ಕಳಿಗೆ ಎಲ್ರಿಗೂ ಕೂಡ ಸಿಟ್ಟಿದೆ, ಈ ರೀತಿ ಮಾತಾಡಿದ್ರ ಬಗ್ಗೆ ಎಲ್ರಿಗೂ ಸಿಟ್ಟಿದೆ. ಆದರೆ ಯಾರು ಮಾತಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಈ ರೀತಿ ಮಾತಾಡಿದ್ದಾರೆ ಅಂತ ಹೇಳಿದ್ರೆ ಬೇಸರದಲ್ಲಿದ್ದಾರೆ. ಆದರೆ ಅದರ ಪರವಾಗಿ ಇಂತೆಲ್ಲ ಮಾತಾಡ್ತಾರಲ್ಲ, ಸಮಾಜವನ್ನು, ನಮ್ಮ ಹಿಂದೂ ಸಮಾಜವನ್ನು ನಾನು ಹೇಳುದು, ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರಗಳಿರ್ಬೋದು, ನಮ್ಮ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ಆಚಾರ ವಿಚಾರಗಳು ಇದೆ ನೋಡಿ, ಅದು ಯಾವ ಧರ್ಮದಲ್ಲೂ ಇಲ್ಲ. ಹಾಗಿರುವಾಗ ನಾವು ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಗೌರವಿಸಬೇಕು. ಈಗಾಗಲೇ ಒಬ್ರು ಹೇಳಿದಾಗೆ ನಮ್ಮನ್ನು ನಾವೇ ದೂರಿದ್ರೆ ಏನು ಮಾಡೋದು ಹೇಳಿ? ನಮಗೆ ಅದು ಬಹಳಷ್ಟು ಬೇಸರ ಆಗ್ತದೆ. ಅದು ಮಾತ್ರ ಅಲ್ಲ, ಈಗಾಗಲೇ ಹೇಳಿರುವಂಥ ಭಜನೆ ಕುಣಿತ ಏನಿದೆ ಅದಕ್ಕೆ ರಾಜ್ಯೋತ್ಸವ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದವರು ಕೂಡ ಹಿಂದುಳಿದ ವರ್ಗದ ಹೆಣ್ಣುಮಗಳೇ, ಬೇರೆ ಯಾರಲ್ಲ. ಹಿಂದುಳಿದ ವರ್ಗದ ಹೆಣ್ಣುಮಗಳೇ ಇವತ್ತು ರಾಜ್ಯೋತ್ಸವ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪಡ್ಕೊಂಡಿರೋದು. ಅದನ್ನು ಈ ರೀತಿ ಎಲ್ಲ ಮಾತಾಡ್ತಾರಲ್ಲ, ಅದು ಅವರು ಸ್ವಲ್ಪ ಇದನ್ನ ತಿಳ್ಕೊಳ್ಳಿ. ಇನ್ನೊಂದು ಏನು ಹೇಳಿದ್ರೆ, ಇದು 16ನೇ ಶತಮಾನದಿಂದ ದಾಸರ ಒಂದು ಮಾಡಿಕೊಂಡು ಬಂದಂಥದ್ದು. ಇದು ಇವತ್ತು ನಿನ್ನೆದ್ದು ಅಂತ ಹೇಳಿಕ್ಕಾಗುದಿಲ್ಲ. ಆದರೆ ಈಗ ಬಹಳಷ್ಟು ಇದರ ವಿಚಾರ ಮಾತಾಡ್ಲಿಕ್ಕೆ ಹೋದ್ರೆ ಉಂಟಲ್ಲ, ಅದು ಅಷ್ಟು ಸಿಟ್ಟು ಬರ್ತದೆ ನಮಗೆ. ಆದರೆ ಬೇಡ, ಇದು ಈ ವೇದಿಕೆಯಲ್ಲಿ ಇಲ್ಲಿ ಮಾತಾಡೋದು ಬೇಡ ಅಂತೇಳಿ ನಾನು ಕೂತಿದ್ದೇನಲ್ಲದೆ, ಅವರ ಒಂದೊಂದು ಹೇಳಿಕೆಗಳು ಉಂಟಲ್ಲ, ಅಷ್ಟು ರಕ್ತ ಕುದೀತದೆ ಅಂತ ಹೇಳ್ತಾರೆ, ಆ ರೀತಿ ಆಗ್ತದೆ ಎಲ್ರಿಗೂ ಕೂಡ. ಖಂಡಿತ ಮೂಲವನ್ನ ಕೆದಕ್ತಾ ಹೋದ್ರೆ ಶ್ರೀಕೃಷ್ಣನ ಮೂರ್ತಿ ತಿರುಗಿರುವಂತದ್ದಕ್ಕೆ ಭಜನೆ ಕಾರಣ. ಅದು ಜಿತೇಂದ್ರ ಸರಿ ಕೂಡ ಗೊತ್ತಿದೆ, ಅದು ಎಲ್ರಿಗೂ ಕೂಡ ಗೊತ್ತಿರುವಂತ ಸಮಾಜದ ಸತ್ಯ. ಇದಕ್ಕಿಂತಲೂ ಹೆಚ್ಚಾಗಿ ಭಜನೆ ಕುರಿತಾಗಿ ನಾವು ಉದಾಹರಣೆಯನ್ನ ನೀಡಬೇಕಾದಂತ ಅನಿವಾರ್ಯತೆ ಇಲ್ಲ. ಒಂದು ದೂರವಾಣಿ ಕರೆ ಇದೆ. ಹಲೋ. ಹಲೋ, ನಮಸ್ತೆ, ಹೇಳಿ ಮೇಡಮ್. ನಮಸ್ತೆ. ಎಸ್, ಹೇಳಿ. ಇದು ಕುಣಿತ ಭಜನೆ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇದ್ರ ಬಗ್ಗೆ ನಾನು ತುಳುಡು ಪಾತ್ರಲ್ಲಿ ಪಲ್ಲಮ್ಮ ದಾದಪಂಡ ಇತ್ತೇನಿಟ್ಟು ಆರು ಎಸ್ಪೆಷಲಿ ಆದ್ ನಮಕ್ ಹಿಂದುಳಿದ ವರ್ಗದ ಹೆಣ್ಣು ಮಕ್ಕಳು ಕುಣಿಯುವುದು ತಪ್ಪು ಒಂದು ಪಂತೇರು. ಹಿಂದುಳಿದ ಹೆಣ್ಣು ಮಕ್ಕಳು ಕುಣಿದು ರೋಡಲ್ಲಿ ಕುಣಿದು ತಪ್ಪು ಪಂಡ ಮುಲ್ಪ ಹಿಂದುಳಿದ ಪೊಣ್ಣುಲೇನು ಫೋರ್ಸ್ ಆದಲೆತ್ತದ ಅಲ್ಪ ಕುಣಿಲೇ ಪಂತಿಜೇರಿ ಏರ್ಲ ಸಂಘ ಸಂಸ್ಥೆ ಇರ್ದು ಅತನ ದೇವಸ್ಥಾನ ತ್ರೂವ ಅತನ ಒಂಜಿ ಮಾತಾ ಒಂಜಿ ಭಜನೆದ ಮಂದಿರಡ್ ನಮ್ಮ ಒಗ್ಗಟ್ಟಾದು ಒಟ್ಟಿಗೆ ಸೇರ್ದು ಅಲ್ಪ ನಮ್ಮ ಭಜನಾ ಪ್ರಾಕ್ಟೀಸ್ ಮಾಡ್ತದ. ನಮ್ಮ ಖುಷಿ ಪ್ರಕಾರ ನಮ್ಮ ಒಂಜಿ ದೇವಸ್ಥಾನಗ ಅತನ ಆ ಪ್ರೊಸೆಷನ್ಗ ಪೋಪ ಏರ್ಲ ನಮ್ಮ ರಾಜಕೀಯದ ಕ್ಲಾವಡ್ ಅತ್ತಂಡ ನಮ್ಮ ಸಂಘ ಸಂಸ್ಥೆದ ಕ್ಲಾವಡ್ ಫೋರ್ಸ್ ಅದು ಬಲೆ 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 ನಿಗುಲು ಕುಣಿತ ಭಜನೆಗೆ ಬಲೆ ಹಿಂದುಳಿದ ಪೊಣ್ಣುಲು ಬಲೆ ನಿಗುಲು ಭಜನೆಗೆ ಬಲೆ ಎಂದು ಏರ್ಲ ದಳಪಂತಿಜೇರು ಇದು ಆರ್ನ ಸ್ಟೇಟ್ಮೆಂಟ್ ಉಂಡತೆ ಫುಲ್ ರಾಂಗ್. ಆರ್ ಎಂಚಿನ ಅಂಡಲ್ಲಿ ಈ ಪದ ಹಿಂದುಳಿದ ವರ್ಗದ ಪೊಣ್ಣುಲೇನು ರೋಡ್ ಉಂಡಲ್ಪ ಅವನ ತಪ್ಪು ಬಂತಿನ ಪಾತೆರನಾರ್ ಪಿರದೆತೋ ನೋಡಿ ದಯಪಂಡ ಹಿಂದುಳಿದ ಪೊಣ್ಣುಲಿಗೆ ಮಾತ್ರ ಒಂಜಿ ಪಂಡ ರೆಸ್ಪೆಕ್ಟ್ ಇಜ್ಜ ಪಗಣ ಪಾತಿರ್ನೆ ಕಾರ್ ಇತ ಮಲ್ಲಕಲ ಪೊಣ್ಣುಲು ಪಬ್ಬಡ್ ನಲ್ತೊಂದುಲ್ಲೇರು ಪಾಪದ ಪೊಣ್ಣುಲು ರೋಡ್ ನಲ್ತೊಂದುಲ್ಲೇರು ಪಂಡ ಕರ್ತದಾದ ಆರೆಗಿತ್ತೆ ಪಾತನ್ ಕುಣಿತ ಭಜನೆ ಪಂಡ ಐಕೊಂಜಿ ನಮಕ ಸಂಸ್ಕೃತಿ ಒಂಜಿ ನಮ್ಮ ಸಂಸ್ಕೃತಿ ಆರದ ಪಂಡೇರ್ ಪಂಡ ಹಿಂದೂ ಸಂಸ್ಕೃತಿ ಅತ್ತು ಕುಣಿತ ಭಜನೆ ರೋಡ್ ನಲ್ಪುಂಡ ಹಿಂದೂ ಸಂಸ್ಕೃತಿ ಅತ್ತಂದ್ ಒಂಜಿ ವಾಕ್ಯನೇ ಉಂಡತೆ ದೇವೇರು ಕುಲೊಂದು ಭಜನೆ ಪಂಡ ಖುಷಿಟಿಕೇನ್ ಮೇರೆಗೆ ನಲ್ತೊಂದು ಭಜನೆ ಪಂಡ ಆರು ನಲ್ತೊಂದು ನಮಕ್ ಪಂಡ ಆಶೀರ್ವಾದ ಮನ್ಪೇರ್ಗೆ ಪಂಡ್ ಆಂಡ ಮೇರು ಪದ ಪನ್ನೊಂದುಲೇರ್ ಪಂಡ ನಮ್ಮ ಹಿಂದುಳಿದ ಪೊಣ್ಣುಲೇನು ಫೋರ್ಸ್ ಆದಿಲೆತ್ತಿದ್ದು ರಾಜಕೀಯ ತ್ರೂಟು ನಲ್ಪ ಒಂದು ಲೇರ್ ಪನ್ಪುನ ಒಂಜಿ ಇಂಟೆನ್ಷನ್ ಇದು ಪಾತೇರೊಂದು ಲೇರಾರ್ ಅರ್ನ ಫುಲ್ಲಿ ರಾಂಗ್ ಆ ಸ್ಟೇಟ್ಮೆಂಟ್ ಅಂತ ಪನ್ನೊಂದುಲ್ಲೆ. ಓಕೆ 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 ಥ್ಯಾಂಕ್ ಯು ಮೇಡಮ್.
ಜಿತೇಂದ್ರ ಸರ್, ಈಗ ಈ ವಿಚಾರದಲ್ಲಿ ಪ್ರಮುಖವಾಗಿ ಅವರು ರಾಜಕೀಯವನ್ನು ಕೂಡ ತರುವಂಥ ಪ್ರಯತ್ನವನ್ನು ಮಾಡಿದರು. ರಾಜಕೀಯವಾಗಿ ಬಳಸಲಾಗ್ತಾ ಇದೆ. ಈ ಹಿಂದೆ ಬಿಲ್ಲವ ಸಮಾಜದ ಯುವಕರನ್ನು ಬಳಸಲಾಗ್ತಾ ಇತ್ತು, ಅವರ ಹತ್ಯೆಗಳು ಜಾಸ್ತಿ ಆಗ್ತದೆ. ಅದೇ ವಿಚಾರದಲ್ಲಿ ಅವರು ಹಿಂದೆನೂ ಕೂಡ ಕಾಂಟ್ರವರ್ಸಿ ಮಾತುಗಳನ್ನು ಆಡಿದರು. ಈಗ ಅಂಥ ಯುವಕರುಗಳು ಸಿಗ್ತಾ ಇಲ್ಲ, ಬದಲಾಗಿ ಯುವತಿಯರನ್ನು ಬಳಸ್ತಾ ಇದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ರಾಜಕೀಯದಲ್ಲಿ. ಈಗ ರೌಡಿಸಮ್ಗಳಲ್ಲಿ ಯುವಕರನ್ನು ಬಳಸುವುದು ಅಂತ ಹೇಳ್ತಾರೆ. ಅದು ಬಳಸುವುದಲ್ಲ, ರೌಡಿಸಮ್ಗೆ ಅವರ ಅಟ್ರಾಕ್ಷನ್ ಆಗಿ ಹೋಗುವಂಥದ್ದು. ಕೆಲವೊಂದು ಸಿನಿಮಾಗಳಿಂದನೇ ನೋಡಬಹುದು. ಕೆಲವೊಂದು ಆ ಒಂದು ಅದೇ ನಾಯಕನ ರೀತಿಯಲ್ಲಿ ಅದನ್ನು ಕೆಲವು ಯುವಕರು ಇರ್ತಾರೆ. ಅದು ಇದು ಇಷ್ಟವಾ? ಭಜನೆ ಅಂದರೆ ಸಂಜೆ ಹೊತ್ತಿಗೆ ದೇವರ ಭಜನೆ ಮಾಡ್ಕೊಂಡಿದ್ರೆ ಸಂಜೆ ಹೊತ್ತಿಗೆ ಅವನು ಬೇಡ್ತಿದ್ದದ್ದು ಕೆಲಸ ಮಾಡೋದು ಬಿಟ್ಟು, ಎಲ್ಲೆಲ್ಲಿ ಹೋಗೋದು ಬಿಟ್ಟು, ಅಂಡಲೆಯೋದು ಬಿಟ್ಟು, ಕುಡಿಯೋದು ಇದಕ್ಕೆಲ್ಲ ಹೋಗೋದು ಬಿಟ್ಟು ಇಲ್ಲಿ ಬಂದು ಭಜನೆ ಮಾಡ್ತಾ ಇದ್ರೆ ಅವ ಮನಸ್ಸಿಗೂ ಆರೋಗ್ಯಕ್ಕೂ ಮನೆಯವರಿಗೂ ಕ್ಷೇಮ ಅಲ್ವಾ? ಅದೇನು ನಮ್ಮ ಈ ನೆಲದ ಮಣ್ಣಿನ ಸಂಸ್ಕೃತಿ ಎಷ್ಟೋ ಕಾಲದಿಂದಲೂ ನಾವು ದೇವಸ್ಥಾನಗಳಲ್ಲಿ ಶತಮಾನಗಳಿಂದ ಬರ್ತಾ ಇದ್ದದ್ದು ಅಷ್ಟಾವಧಾನ ಸೇವೆ, ನೃತ್ಯ, ಗೀತ, ಎಲ್ಲ ನಾಟ್ಯ, ಎಲ್ಲವೂ ಅಷ್ಟಾವಧಾನ ಭಜನೆ, ಹಾಡು ಎಲ್ಲವೂ ಬರ್ತದೆ ಅದರಲ್ಲಿ. ಅದರ ಜೊತೆಯಲ್ಲಿ ದೇವರ ಸುತ್ತು ಬಲಿ ಬರುವಾಗ ಚೆಂಡೆ ಬಲಿ ಜೊತೆಗೆ ಭಜನೆ ಬಲಿ ಕೂಡ ಇದೆ. ಧಾರ್ಮಿಕ ಅದು ನಮ್ಮ ಸಂಸ್ಕೃತಿ ಧರ್ಮದ ಇದರ ಒಳಗೆ ಸೇರಿದೆ. ನಗರ ಭಜನೆ ಅಂತ ಪ್ರತಿ ಸರಿ ಇರ್ತದೆ, ತುಳಸಿ ಸಂಕೀರ್ತನೆ ಅಂತ ಇರ್ತದೆ. ನಗರ ಭಜನೆಗೆ ಹೋಗುವ ಇಡೀ ಊರಿಗೆ ನಾವು ಸಣ್ಣ ಇರುವಾಗಲಿಂದ ಸುತ್ತಿದ್ದೇವೆ. ಬರಿಗಾಲಲ್ಲಿ ಹೋಗ್ತಾ ಇದ್ವಿ. ಅದಾದ್ಮೇಲೆ ಇದು ಕಾಂಗ್ರೆಸ್ ಬಿಜೆಪಿ ಅಂತಲ್ಲ, ಇವರು ಮೊದಲು ಕಾಂಗ್ರೆಸ್ ಇದ್ರು, ಆಗ್ಲೂ ಬರಿಗಾಲಲ್ಲಿ ದೇವರಿಗೆ ದರ್ಶನಕ್ಕೆ ಹೋಗ್ತಾ ಇದ್ರು. ಈಗ ಬಿಜೆಪಿಯಲ್ಲಿ ಇದ್ದಾರೆ, ಈಗಲೂ ಬರಿಗಾಲಲ್ಲಿ ದರ್ಶನಕ್ಕೆ ಹೋಗ್ತಾರೆ. ಮಿಥುನ್ ರವಿ ಅವರು ಅಷ್ಟೇ ನವರಾತ್ರಿ ಸಂದರ್ಭದಲ್ಲಿ ವಿಶೇಷವಾಗಿ ಬೆಳಿಗ್ಗೆ ಬೇಗನೆ ಬರಿಗಾಲಲ್ಲಿ ನಡ್ಕೊಂಡು ದೇವರ ದರ್ಶನ, ಕಟೀಲಪ್ಪನ ದರ್ಶನ ಹೋಗ್ತಾರೆ ಅಂತ ಅವರು ಇದು ಪೋಸ್ಟಲ್ಲಿ ಹಾಕಿ ನಾನು ನೋಡಿದ್ದೆ. ಅಂದರೆ ಭಯ ಭಕ್ತಿ ಅನ್ನುವಂಥದ್ದು ಕಾಂಗ್ರೆಸ್ ಬಿಜೆಪಿಗೆ ಅಂತಿಲ್ಲ. ನನ್ನ ಲೆಕ್ಕದಲ್ಲಿ ಕಾಂಗ್ರೆಸ್ನವರು ಹೆಚ್ಚು ಭಕ್ತಿ ಇದು ನನಗೆ ಸಂಶಯ ಇರ್ತದೆ. ಆಗ ಕಾಂಗ್ರೆಸ್ ಭಕ್ತಿ ನಾವು ನೋಡುವಾಗ ಕಾಂಗ್ರೆಸ್ನವರಿಗೆ ಹೆಚ್ಚು ಭಕ್ತಿ ಅಂತ ನನಗೆ ಅನಿಸುವ ಹಾಗೆ ಕಾಂಗ್ರೆಸ್ಸಿಗರಲ್ಲಿ ಭಕ್ತಿ ಇದೆ, ಅದರ ಸಂಶಯ ಇಲ್ಲ. ಆದರೆ ಕೇವಲ ಏನು ಕಮ್ಯುನಿಸ್ಟ್ ಚಿಂತನೆ, ನಾನು ಹೇಳೋದು ಕಾಂಗ್ರೆಸ್ನಲ್ಲಿ ಕಮ್ಯುನಿಸ್ಟ್ ಚಿಂತನೆ ಜಾಸ್ತಿ ಆದಷ್ಟು ಅವರ ಓಟ್ಗಳು ಕಮ್ಯುನಿಸ್ಟ್ನಷ್ಟೇ ಆಗ್ತಾ ಹೋಗ್ತದೆ. ಅಲ್ಲ, ಕಮ್ಯುನಿಸ್ಟರಿಗೆ ಓಟು ಎಲ್ಲ ನಶಿಸ್ತಾ ಬರ್ತಾ ಇದೆ ಎಲ್ಲ ಕಡೆ. ಇವರು ಕಮ್ಯುನಿಸ್ಟ್ ಚಿಂತನೆ ಜಾಸ್ತಿ ಮಾಡ್ತಾ ಹೋದಷ್ಟು ಇವರ ಓಟುಗಳು ಕಮ್ಯುನಿಸ್ಟ್ನಾಗಿ ಕಮ್ಮಿ ಆಗಿ ಹೋಗ್ತದೆ. ನಾನು ಕಾಂಗ್ರೆಸ್ನವ್ರು ನೀವು ಭಕ್ತಿಯನ್ನ ಅಂದರೆ ಇಲ್ಲಿ ಈ ನೆಲದ ಮಣ್ಣಿನ ದೇವತಾರಾಧನೆ, ಭಕ್ತಿ, ಸಂಸ್ಕೃತಿ ಏನು ಉಂಟು ಸಮುದಾಯ, ಇದೆಲ್ಲವಕ್ಕೆ ಗೌರವವನ್ನು ಕೊಡ್ತಾ ಹೋದರೆ ತನ್ನಿಂದ ತಾನಾಗೆ ಅದ ಏನು ಭಯ ಭಕ್ತಿ, ದೇವರ ಮೇಲೆ ಶಕ್ತಿ, ಇದೆಲ್ಲವನ್ನ ನಂಬ್ತಾ ನಾವು ಅದಕ್ಕೆ ಸಪೋರ್ಟ್ ಮಾಡ್ತಾ ಸಂಸ್ಕೃತಿಗೆ ಸಪೋರ್ಟ್ ಮಾಡಿದರೆ ಖಂಡಿತ ಯಾಕೆ ಪರ್ಯಾಯ ಪಕ್ಷ ಬಿಜೆಪಿಯ ಖಾಲಿ ಹಿಂದುತ್ವ ಅಂತ ಹೇಳು, ಇವರು ಕೂಡ ಒಳ್ಳೆ ಸಂಸ್ಕೃತಿ ನೆಲದ ಮಣ್ಣಿಗೆ ಬೆಂಬಲ ಕೊಡ್ತಾರೆ ಅಂತೇಳಿ ಸ್ಪರ್ಧೆಗೆ ನಿಂತರೆ ಖಂಡಿತ ಅವರಿಗೆ ತುಂಬ ಮತಗಳು ಬರ್ತದೆ, ಜನ ಬರ್ತದೆ. ಮತ್ತು ಇವರು ಹೇಳ್ತಾರಲ್ಲ, ನಮ್ಮದು ಕೇವಲ ಯಾವುದೇ ಒಂದು ವರ್ಗ ಜಾತಿಯ ಇದಲ್ಲ, ಎಲ್ಲ ಶಾಂತಿಯ ತೋಟದಲ್ಲಿ ಎಲ್ಲ ಹೂಗಳು ಇರ್ತದೆ ಅಂತ. ಹಾಗೆ ಆ ಹೂವಿಗೂ ಸ್ವಲ್ಪ ನೀರಾಕಿ ಹಿಂದೂ ಸಂಸ್ಕೃತಿಯ ಅದು ಬಾಡಿ ಹೋಗ್ತಾ ಇದೆ ನಿಮ್ಮ ಪಕ್ಷದಲ್ಲಿ. ಕೆಲವು ಮಾತ್ರ ಕೊಬ್ಬಿ ಬೆಳೆದಿದೆ ಒಂದೆರಡು. ಹಾಗಾರ್ಬೋದು ಎಲ್ಲ ತೋಟ, ಎಲ್ಲ ಹೂಗಳಿಗೂ, ಎಲ್ಲ ಗಿಡಗಳಿಗೂ, ಎಲ್ಲ ಮರಗಳಿಗೂ ಸರಿಯಾಗಿ ನೀರು ಗೊಬ್ಬರ ಹಾಕಿದರೆ, ಅಂದರೆ ನೀರು ಗೊಬ್ಬರ ಅಂದರೆ ಒಂದು ರೀತಿಯಲ್ಲಿ ಖಾಲಿ ಹೆಚ್ಚು ಹಾಕಿದರೆ ಅದು ಓಲೈಕೆ ಗೊಬ್ಬರ ಜಾಸ್ತಿ ಬೆಳೀತದೆ. ಹಾಗೆ ನೀವು ಮಾಡಿದರೆ ನಿಮ್ಮ ಪಕ್ಷವೂ ಅದೇ ಥರ ಬೆಳೀತದೆ, ಚೆಂದ ಒಳ್ಳೆ ತೋಟ ಕಾಣ್ತದೆ. ಹಾಗಾಗಿ ನಾನು ಮೊದಲಿಂದ ಹೇಳೋದು, ಕಮ್ಯುನಿಸ್ಟ್ ಚಿಂತನೆಯನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷದವರು ಇಂಥ ನಮ್ಮ ನೆಲದ ಮಣ್ಣಿನ ಸಂಸ್ಕೃತಿ ಎಲ್ಲವನ್ನು, ಯಾವುದೇ ಒಂದು ಧರ್ಮವನ್ನು ನೀವು ಹೊರಗೆ ಇಲ್ಲ, ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿ ಅಥವಾ ಈ ನೆಲದ ಮಣ್ಣಿನ ಸಂಸ್ಕೃತಿ ಎಲ್ಲರೂ ಬೇಕು. ಆನೋ ಭದ್ರಃ ಕೃತೋ ವಿಶ್ವದ, ಎಲ್ಲವೂ ವಿಶ್ವದಲ್ಲಿ ಒಳ್ಳೆಯದು ಎಲ್ಲ ಕಡೆಯಿಂದ ಬರಲಿ, ಎಲ್ಲೂ ಒಟ್ಟಿಗೆ ಬಾಳೋಣ ಅಂತ. ನಾರಾಯಣ ಗುರುಗಳ ಸಂಸ್ಕೃತಿ ಒಂದೇ ಜಾತಿ ಒಂದೇ ಕುಲ ಅಂದ್ರೆ ಅವರು ಕೂಡ ಅದೇ ಸಂಸ್ಕೃತಿ, ಅಲ್ಲಿ ಸನಾತನ ಸಂಸ್ಕೃತಿ, ದೇವರು, ಭಕ್ತಿ ಎಲ್ಲವನ್ನ ಅವರು ನಾರಾಯಣ ಗುರುಗಳು ಇಲ್ಲಿ ನಮ್ಮ ಕುದ್ರೋಳಿಯಲ್ಲಿ ನೋಡ್ಬೋದು, ಅಲ್ಲಿ ತೋರಿಸಿದ್ದಾರೆ. ಅಂದರೆ ಬೇರೆ ದೇವಸ್ಥಾನಗಳಲ್ಲೂ ಇಲ್ಲೂ ಅದೇ ಮಂತ್ರಗಳು, ಅದೇ ರೀತಿಯ ಪೂಜೆ, ಭಜನೆ ಎಲ್ಲವೂ ಇದೆ. ನಾಟ್ಯ, ಭರತನಾಟ್ಯ ನಾನು ನೋಡಿದ್ದೇನೆ ಅಲ್ಲಿ ಹೋಗಿದೆ. ಅಂದರೆ ಹರಿಕಥೆಯಿಂದ ಹಿಡಿದು ಎಲ್ಲವೂ ಸಂಸ್ಕೃತಿ ಇದೆ. ಅದು ಬೇಕು. ಅಂದರೆ ಕಾಂಗ್ರೆಸ್ನವರು ಅಂದರೆ ಪಕ್ಷಕ್ಕೆ ವಿಷಯ ಕೇಳಿದಕ್ಕೆ ಅದನ್ನು ಮಾದರಿಯಾಗಿ ತಗೊಂಡು ಎಲ್ಲ ಸಂಸ್ಕೃತಿ ಇದನ್ನು ಬೆಳ್ಕೊಂಡು ನೀವು ಅದನ್ನು ಈಗ ಶುರು ಮಾಡಿದರೆ ಕೆಲವರು, ಅಂದರೆ ಇಲ್ಲಿಯ ಮಣ್ಣಿನ, ಇಲ್ಲಿಯ ಭಾಷೆ, ಸಂಸ್ಕೃತಿಯನ್ನು ಅಳವಡಿಸಿಕೊಂಡು ಸ್ವಲ್ಪ ಬೆಳೀಲಿಕ್ಕೆ ಶುರು ಮಾಡಿದ್ದಾರೆ. ತಡವಾಗಿ ಆದರೂ ಅದನ್ನು ಮಾಡ್ತಾ ಇದ್ದಾರೆ, ಮಾಡಲಿ. ಆದರೆ ಈ ರೀತಿಯ ಕಮ್ಯುನಿಸ್ಟ್ ಅಂದರೆ ನಾಸ್ತಿಕವಾದವು ತಪ್ಪಲ್ಲ, ಆದರೆ ಒಂದು ದ್ವೇಷ ಮಾಡುವಂಥ ಸಂಸ್ಕೃತಿಯನ್ನು, ಆ ದೃಷ್ಟಿಕೋನವನ್ನು ಕಮ್ಮಿ ಮಾಡಿದರೆ ಅದು ರಾಜಕೀಯವಾಗಿ ಪಕ್ಷಗಳಿಗೆ ಒಳ್ಳೆಯದು. ಮತ್ತು ಜನರಿಗೂ ಆಯ್ಕೆ ಇರ್ತದೆ. ಖಾಲಿ ಒಂದೇ ಪಕ್ಷವಾದ ಹೇಳ್ಕೊಂಡು ಅವರು ಏನೇನೋ ಮಾಡಿ ನಂತರ ಈ ಪಕ್ಷ ಅನಿವಾರ್ಯವಾಗಿ ಅವರನ್ನು ಬೆಂಬಲಿಸುವಂತಲ್ಲ. ನಮಗೆ ಎರಡು ಆಯ್ಕೆಗಳಿದ್ದಾಗ
ಯಾರು ಒಳ್ಳೇದು ಮಾಡ್ತಾರೆ ಅಂತ ಅವರಿಗೂ ಆಯ್ಕೆ ಮಾಡುವ ಜನರಿಗೆ ಅವಕಾಶಗಳು ಸಿಗ್ತದೆ ಅಂತ ನನಗೆ. ಓಕೆ, ಕವಿತಾ ಸನಿ ಮೇಡಮ್, ಕೊನೆಯದಾಗಿ ಹೇಳೋದಾದ್ರೆ ಈ ವಿಚಾರದಲ್ಲಿ ರಾಜಕೀಯನೋ ಅಥವಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊನೆಯದಾಗಿ ಹೇಳೋದು? 100% ಏನು ಅಂತ ಹೇಳಿದರೆ, ಕಾಂಟ್ರವರ್ಸಿ ಇರ್ಬೋದು ಅಥವಾ ಏನಾದರೂ ಚಲಾವಣೆಯಲ್ಲಿ ಇರಬೇಕಲ್ಲ ಅಂತ ಹೇಳಿ ಏನೋ ಒಂದು ಮಾತಾಡೋದು ಅಂತ ನಾನು ಹೇಳುದು. ಯಾಕಂತ ಹೇಳಿದ್ರೆ ಪ್ರಚಾರಕ್ಕೋಸ್ಕರ ಕೆಲವರಿಗೆ ಏನು ಅಂತ ಹೇಳಿದ್ರೆ ಒಂದು ಪ್ರಚಾರದ ಒಂದು ಹುಚ್ಚಿರ್ತದೆ. ಅದಕ್ಕೋಸ್ಕರ ಧರ್ಮವನ್ನ ನಿಂದನೆ ಮಾಡುದು ಅಥವಾ ಧರ್ಮದ ಬಗ್ಗೆ ಮಾತಾಡಿದ್ರೆ ಇದು ನಮ್ಮದು ಧರ್ಮಭೂಮಿ. ಹಾಗಿರುವಾಗ ಇಲ್ಲಿರ್ತಕ್ಕಂಥವರು ಏನೇ ಇದ್ರೂ ಕೂಡ ಇದನ್ನ ಉಪಯೋಗ ಮಾಡಿಕೊಂಡು ಧರ್ಮದ ಬಗ್ಗೆ ಮಾತಾಡಿದ್ರೆ ಯಾರು ಸುಮ್ಮನೆ ಇರುವುದಿಲ್ಲ. ಈಗ ನಾನು ಬಿಜೆಪಿ ಪಕ್ಷದಲ್ಲಿ ಈಗ ಬಂದಿರ್ಬೋದು, ಹಿಂದೆ ನಾನು ಕಾಂಗ್ರೆಸ್ ಅಲ್ಲಿ ಇರುವಾಗಲೂ ಕೂಡ ನನಗೆ ನನ್ನದೇ ಆದಂತಹ ಒಂದು ತತ್ವ ಸಿದ್ಧಾಂತ ಇದೆ. ನಾನು ಯಾವತ್ತೂ ನನ್ನ ಧರ್ಮವನ್ನ ಬಿಟ್ಟು ನಾನು ರಾಜಕೀಯ ಮಾಡಿಲ್ಲ. ನನ್ನ ಧರ್ಮ, ನಾನು ಇಂಡಿಯನ್ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತದೆ. ನಾನು ಈ ಧರ್ಮದ ಈ ಮಣ್ಣಿನಲ್ಲಿ ಹುಟ್ಟಿದ್ದೇನೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತದೆ. ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೇನೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತದೆ. ಸೊ ಹಾಗಿರುವಾಗ ನಾನು ಹಿಂದೆ 24 ವರ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ರೂ ಕೂಡ ನಾನು ಯಾವತ್ತೂ ನನ್ನ ಧರ್ಮವನ್ನು ನಾನು ಬಿಟ್ಟು ಕೊಡಲೇ ಇಲ್ಲ. ಅದು ಈಗಂತೂ ನನಗೆ ನಿಜವಾಗಿ ಕೂಡ ಈ ಬಿಜೆಪಿ ಪಕ್ಷಕ್ಕೆ ಬಂದಿರೋದ್ರಿಂದ ನನಗೆ ಬಹಳಷ್ಟು ಖುಷಿ ಇದೆ. ನಾನು ಬಂದಿರೋ ಕಾರಣ, ಮುಖ್ಯ ಉದ್ದೇಶನೇ ಇದು. ಯಾಕಂತ ಹೇಳಿದ್ರೆ ಹಿಂದೂ ಧರ್ಮಕ್ಕೆ ಯಾವ ರೀತಿ ಅವರು ಪ್ರೋತ್ಸಾಹ ಕೊಡ್ತಾರೆ ಬಿಜೆಪಿ ಪಕ್ಷ, ಸಂಸ್ಕೃತಿ, ಸಂಸ್ಕಾರ, ಆಚಾರ ವಿಚಾರಗಳು ಅಥವಾ ಹೆಣ್ಣು ಮಕ್ಕಳಿಗೆ ಕೊಡುವಂತಹ ಗೌರವ ಏನಿದೆ ಅದು ಬಿಜೆಪಿ ಪಕ್ಷದಿಂದ ಕಲಿಬೇಕು ಅನ್ನುವ ದೃಷ್ಟಿಯಿಂದಲೇ ನಾನು ಬಂದದ್ದು ಕಾರಣ, ಮುಖ್ಯ ಉದ್ದೇಶ ಅಷ್ಟೇ, ಬೇರೆ ಯಾವುದೇ ಕಾರಣಕ್ಕಲ್ಲ. ಹಾಗಿರುವಾಗ ಮುಂದಿನ ದಿನಗಳಲ್ಲಿ ನಾನು ಇಷ್ಟೇ ಹೇಳುದು, ಏನು ಈ ಕುಣಿತ ಭಜನೆಯ ಸಂಯೋಜಕರು ಬಹಳಷ್ಟು ಜನ ಇದ್ದಾರೆ, ನಾನು ಈಗಾಗಲೇ ಹೆಸರು ಹೇಳಿರುವಂಥವು. ನಾನು ಅವರಲ್ಲಿ ಒಂದು ವಿನಂತಿ, ಮುಂದಿನ ದಿನಗಳಲ್ಲಿ ನೀವು ಖಂಡಿತವಾಗಿ ಕೂಡ ಈಗಾಗಲೇ ತಾವು ಹೇಳಿದ್ರು, ಇವತ್ತು 200 ಇದ್ರೆ 200 ಆಗ್ಬೋದು ಅಂತ ಹೇಳಿ. ಅಲ್ಲಲ್ಲ, ಮಿನಿಮಮ್ 2000 ಇದೆ. ಇಲ್ಲಿ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡಲ್ಲಿ 2000ಕ್ಕಿಂತಲೂ ಮಿಕ್ಕಿ ಇವತ್ತು ಕುಣಿತ ಭಜನೆ ಇದೆ. ಹಾಗಿರುವಾಗ ಮುಂದಿನ ದಿನಗಳಲ್ಲಿ ಅದು 10,000 ಆಗ್ಲಿ ಅಂತ ಅದಕ್ಕೆ ನೀವು ಪಣ ತೊಡಬೇಕು ಇವತ್ತಿನಿಂದ. ಅದಕ್ಕೆ ನಾವು ಕೂಡ ಸಹಕಾರ ಮಾಡ್ತೇವೆ. ನಾನು ಕೂಡ, ನನ್ನ 2 ಮಕ್ಕಳಿದ್ದಾರೆ, ನನ್ನ ಮಗ ಮತ್ತು ಮಗಳು, ಅವರನ್ನು ಕೂಡ ನಾನು ಕುಣಿತ ಭಜನೆಗೆ ಕಳಿಸ್ತೇನೆ ಅಂತ ಹೇಳಿ ಈ ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈಗಾಗಲೇ ನಮ್ಮ ಮನೆಯಲ್ಲಿ ಭಜನೆ, ನಾವು ಯಾವಾಗಲೂ ದೇವರ ಇದರಲ್ಲೇ ಇರುವವರು, ಆದರೂ ಈ ಕುಣಿತ ಭಜನೆಗೆ ಇಷ್ಟೊಂದು ದೂರ್ತರಂತಾಗುವಾಗ ನಮ್ಮ ಮಕ್ಕಳನ್ನು ನಾವು ಕಳಿಸ್ತೇವೆ. ಎಸ್ ಥ್ಯಾಂಕ್ ಯು ಸರ್, ಇಬ್ಬರಿಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ ಧನ್ಯವಾದಗಳು. ಇದಾಗಿತ್ತು ಇವತ್ತಿನ ಜನಧ್ವನಿಯ ವಿಶೇಷ. ಸೊ ಭಜನೆ ಅಥವಾ ಕುಣಿತ ಭಜನೆ, ವಿಶೇಷವಾಗಿ ಕುಣಿತ ಭಜನೆ ಅಂತ ಹೇಳಿದಾಕ್ಷಣ ಕಾಯ ವಾಚ ಮನಸ್ಸ, ಸೊ ನಮ್ಮ ಮನಸ್ಸಾಗಿರ್ಬೋದು ಅಥವಾ ಪ್ರತಿಯೊಂದು ನಮ್ಮ ಕೆಲಸ ಕಾರ್ಯಗಳು ಎಲ್ಲವೂ ಕೂಡ ಸ್ಥಗಿತ ಆಗಿ ಕೇವಲ ದೇವರ ಮೇಲೇ ಕೇಂದ್ರೀಕೃತ ಆಗಿರುತ್ತೆ ಅನ್ನುವಂಥ ಭಾವನೆಗೋಸ್ಕರ ಕುಣಿತ ಭಜನೆಯನ್ನು ಮಾಡ್ತಾರೆ. ಕುಳಿತು ಏನಾದರೂ ಭಜನೆ ಮಾಡುವಂಥ ಸಂದರ್ಭದಲ್ಲಿ ಪುಸ್ತಕವನ್ನು ನೋಡ್ತಾರೋ ಅಥವಾ ಆಚೆ ಈಚೆ ನೋಡ್ತಾರೋ ಮನಸ್ಸು ಬದಲಾವಣೆ ಆಗುತ್ತೋ ಅನ್ನುವಂಥ ನಿಟ್ಟಿನಲ್ಲಿ ಕುಣಿತ ಭಜನೆಯನ್ನು ಸೃಷ್ಟಿ ಮಾಡಿದ್ದಾರೆ ಅನ್ನುವಂಥದ್ದನ್ನು ಹಿರಿಯರು ಹೇಳ್ತಾರೆ. ಮತ್ತು ದೇವರಾಗಿರಲಿ ದೈವವಾಗಿರಲಿ ಎರಡೂ ಕೂಡ ಬಯಸುವಂಥದ್ದು ಭಜನೆ ಬೇಕು ಅನ್ನುವಂಥದ್ದು. ಭಜನೆಯನ್ನು ನಿಲ್ಲಿಸಿದರೆ ಆ ದೇವರಾಗಿರಲಿ ದೈವವೇ ಆಗಿರಲಿ ಅದನ್ನು ಒಪ್ಪುವಂಥದ್ದಲ್ಲ. ದೇವರೇ ಕೇಳ್ತಾರೆ ಯಾಕೆ ಭಜನೆಯನ್ನು ನಿಲ್ಲಿಸಿದ್ದೀರಿ ಅಂತ ಹೇಳಿ. ಹೀಗಿರುವಾಗ ನಮ್ಮ ಸಮಾಜದಲ್ಲಿ ಕೆಲವರು ಭಜನೆಯ ಕುರಿತಾಗಿ ಇದರಿಂದ ನಾವು ಏನಾದರೂ ವಿಭಜನೆಯನ್ನು ಮಾಡಿ ರಾಜಕೀಯ ಬೆಳೆಯನ್ನು ಬೇಯಿಸಿಕೊಳ್ಳಬಹುದು ಅನ್ನುವಂಥ ಆಸೆಯನ್ನು ಇಟ್ಟುಕೊಂಡಿದ್ರೆ ಇಲ್ಲಿಗೆ ಬಿಟ್ಟು ಬಿಡಿ. ನಮ್ಮ ಟಿವಿ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.